ಹರೇ ಕೃಷ್ಣ. ಸೊ ಇವತ್ತಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ಇಲ್ಲಿ ನೋಡ್ಬೋದು ನೀವು ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ವಿಗ್ರಹ, ಪ್ರಭುಪಾದರು ಮತ್ತು ಬದಲಿಗೆ ಶ್ರೀಕೃಷ್ಣ ಪರಮಾತ್ಮನ ನೋಡ್ಬೋದು. ಹಾಗೆ ಇಲ್ಲಿ ರಾಧಾ ಗೋವಿಂದರ ವಿಗ್ರಹ ಮತ್ತು ಪ್ರಭುಪಾದರ ಫೋಟೋ ನೋಡ್ಬೋದು. ಮತ್ತು ಇವರು ದೇವಸ್ಥಾನದ ಮುಖ್ಯಸ್ಥರು, ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್ ಪ್ರಭುಗಳು. ಸೊ ಇವರ ಒಂದು ನೇತೃತ್ವದಲ್ಲಿ ನಮಗೆ ಈ ಒಂದು ಭಗವದ್ಗೀತೆ ತರಗತಿಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಶ್ರೀ ಶ್ರೀ ರಾಧಾ ಗೋವಿಂದರು ನಿಮ್ಗೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ಲಿ ಅಂತ ಕೇಳ್ತಾ, ಪ್ರಭುಪಾದರ ಆಶೀರ್ವಾದವನ್ನು ಬೇಡ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಶ್ರೀ ಗುರು ಪ್ರಣಾಮ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಪ್ರಭುಪಾದ ಪ್ರಣಾಮ ಮಂತ್ರ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 18 ದಿನದ ಭಗವದ್ಗೀತೆ ಕಲಿಕೆಯ ಪೂರ್ವಭಾವಿ ನೋಟದ 12 ಹಂತಗಳು. ಕಲಿಕೆಯ ಪರಿಚಯ, ಗಂಭೀರ ಅಧ್ಯಯನಕ್ಕಾಗಿ ಭಗವದ್ಗೀತೆ ಪುಸ್ತಕ, ವಾಟ್ಸಾಪ್ ನೀತಿ ನಿಯಮ, ಶಿಕ್ಷಕರು ಮತ್ತು ನಿರ್ವಾಹಕರ ಪರಿಚಯ, ಹಿಂದಿನ ವಿದ್ಯಾರ್ಥಿಗಳ ಸಾಕ್ಷ್ಯ, ಝೂಮ್ ಕ್ಲಾಸ್ ಶಿಷ್ಟಾಚಾರ, ಪ್ರಶ್ನೆಗಳಿಗೆ ಉತ್ತರ, ಸ್ಪ್ಯಾಮ್ ಎಚ್ಚರಿಕೆ, ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪುಟಗಳ ಪರಿಚಯ ಮತ್ತು ಡ್ಯಾಶ್ಬೋರ್ಡ್ ಕಲಿಯಲು ನೋಂದಾಯಿಸುವುದು ಹೇಗೆ ಎಂಬುದನ್ನು ತಿಳಿಸಲಾಗುತ್ತದೆ. ರಸಪ್ರಶ್ನೆಯನ್ನು ಪರಿಹರಿಸಲು ನಿಮಗೆ ತಿಳಿಸಲಾಗುತ್ತದೆ ಮತ್ತು ಸಂಕಲ್ಪ, ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳು. ಭಗವದ್ಗೀತೆಯ ವಿಶೇಷ ಏನು? ಇದನ್ನು ನೀವು ಚಾಟ್ ನಲ್ಲಿ ಹಾಕಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ನೀವು ಈಗ ಭಗವದ್ಗೀತೆಯನ್ನು ಕಲಿಯೋದಕ್ಕೋಸ್ಕರ ಬಂದಿದ್ದೀರಾ. ನಿಮಗೆ ಏಕೆ ಅನಿಸಿತು ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ? ಅದರ ವಿಶೇಷತೆ ಏನು? ಇದನ್ನು ನೀವು ಚಾಟ್ ನಲ್ಲಿ ಹಾಕಿ. ಚಾಟ್ ಬಾಕ್ಸ್ ಇದೆ ನೋಡಿ ಝೂಮ್ ಚಾಟ್ ಅಲ್ಲಿ, ಇಲ್ಲಿ ನೀವು ಉತ್ತರವನ್ನು ನೀಡಬಹುದು. ಹಾಗೆ ಹ್ಯಾಂಡ್ ರೈಸ್ ಮಾಡಿ ಕೂಡ ನಿಮ್ಮ ಉತ್ತರವನ್ನು ಹೇಳ್ಬೋದು. ನೀವೆಲ್ಲರೂ ಕೂಡ ಈಗ ಭಗವದ್ಗೀತೆಯನ್ನು ತಿಳಿದುಕೊಳ್ಳೋದಕ್ಕೆ ಬಂದಿದ್ದೀರಾ. ಏಕೆ ಅನಿಸಿತು ನಿಮಗೆ ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಉತ್ತರವನ್ನು ಹಾಕಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಹರೇ ಕೃಷ್ಣ.
ಎಸ್, ನಿಶ್ಮಿತಾ ಅವರು ಹೇಳ್ತಾ ಇದ್ದಾರೆ, ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಭಗವದ್ಗೀತೆಯನ್ನು ತಿಳಿಯುವುದರಿಂದ. ಓಕೆ, ಸಂದೇಶ್ ಅವರು ಕೂಡ ಹೇಳ್ತಿರೋದು ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ಪರ್ಸನಲ್ ಲೈಫ್. ನಂತರ ಓಕೆ, ಶಂಕರಾಚಾರ್ಯರು ಗೀತೆಯ ಮಹಾತ್ಮೆಯ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಓಕೆ, ಯಶೋಧ ಅವರು ಹೇಳ್ತಿರೋದು ನಮ್ಮನ್ನು ನಾವು ತಿಳಿದುಕೊಳ್ಳಲು. ವೆರಿ ಗುಡ್. ಜಯಶ್ರೀ ಅವರು ಹೇಳ್ತಾ ಇರೋದು ಜೀವನದಲ್ಲಿ ಬರುವ ಸಮಸ್ಯೆ ಪರಿಹರಿಸಿಕೊಂಡು ಜೀವನ ಸಾಕಾರಗೊಳಿಸಲು. ಓಕೆ, ವಿಕ್ರಮ್ ಭಟ್ ಅವರು ಹೇಳ್ತಿರೋದು ವೇ ಆಫ್ ಲೈಫ್ ಇಸ್ ಭಗವದ್ಗೀತಾ. ಎಸ್, ವೆರಿ ಗುಡ್. ಸಂಚೋದ ರವಿ ಅವರು ಹೇಳ್ತಿರೋದು ಮಾನವ ಜನ್ಮ ಶ್ರೇಷ್ಠವಾದದ್ದು, ಅದನ್ನು ಹೇಗೆ ಶ್ರೇಷ್ಠವಾಗಿ ಜೀವಿಸಬೇಕು ಎಂದು ತಿಳಿದುಕೊಳ್ಳಲು. ವೆರಿ ಗುಡ್. ಸರ್ವದಾ ಅವರು ಹೇಳ್ತಿರೋದು ಜೀವನದಲ್ಲಿ ಮಾರ್ಗದರ್ಶನ ಸಿಗ್ತದೆ. ಎಸ್, ಗುಡ್ ಮಾತಾಜಿ. ಪಲ್ಲವಿ ಅವರು ಹೇಳ್ತಿರೋದು ನಾವು ಈ ಕಲಿಯುಗದಲ್ಲಿ ಜೀವನ ಮಾಡ್ಬೇಕು. ಓಕೆ, ಹೇಗೆ ಜೀವನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಜೀವನದ ಪಾಠಗಳು ಮತ್ತೆ ಲೈಫ್ ಅಲ್ಲಿ ಬರೋ ಸಿಚುಯೇಷನ್ಸ್ ನ ಹೇಗೆ ತಗೋಬೇಕು ಅಂತ ಅರ್ಥ ಆಗ್ತದೆ. ಎಲ್ಲಾ ಲೈಫ್ ಟೈಮ್ ಅಪ್ಲೈ ಆಗೋ ತರ ಇದೆ. ಕೃಷ್ಣ ನಮ್ ಜೊತೆ ಇರ್ಬೇಕು ಅಂತ ಯಶಸ್ವಿನಿ ಅವ್ರು ಹೇಳ್ತಾರೆ. ಓಕೆ, ನೆಕ್ಸ್ಟ್. ಧನ್ಯವಾದಗಳು ಉತ್ತರವನ್ನು ನೀಡಿದವರಿಗೆ. ಓಕೆ, ಲಕ್ಷ್ಮಿ ಅವರು ಕೂಡ ಹೇಳ್ತಾ ಇದ್ದಾರೆ ಮಾನವ ಜೀವನ ಸಾರ್ಥಕ ಮಾಡಿಕೊಳ್ಳಲು. ರಜನಿಕಾಂತ್ ಅವರು ಹೇಳ್ತಿರೋದು ಭಕ್ತಿ, ಜ್ಞಾನ, ವಿದ್ಯಾ, ಶಾಂತಿ, ಪಾಪ ಕ್ರಿಯೆ, ಜ್ಞಾನ. ಸೊ ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತ ನೋಡೋಣ. ಕಡೆಯಲ್ಲಿ ಹೇಳಬೇಕಾದ ಮಾತೆಂದರೆ ಭಗವದ್ಗೀತೆಯು ಅತ್ಯಂತ ಎಚ್ಚರಿಕೆಯಿಂದ ಓದಬೇಕಾದ ಆಧ್ಯಾತ್ಮಿಕ ಕೃತಿ. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯ ಪಠೇತ್ ಪ್ರಯತಾ ಪುಮಾನ್. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯ ಶೋಕಾತಿವರ್ಜಿತ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲಾ ಭಯಗಳಿಂದ ಬಿಡುಗಡೆ ಹೊಂದಬಹುದು ಮತ್ತು ಅಂತಹವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಗೀತಾ ಮಹಾತ್ಮ್ಯ 1. ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಗೀತಾ ಮಹಾತ್ಮ್ಯ 2. ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಭಗವಂತನು ಉಚ್ಚ ಸ್ವರದಲ್ಲಿ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾನೆ. ಎಲ್ಲಾ ಸೋ ಕಾಲ್ಡ್ ರಿಲಿಜನ್ ಏನಿದೆ ಅದರಿಂದ ನೀನು ಎಲ್ಲವನ್ನು ಬದಿಗಿಟ್ಟು ನನಗೆ ಶರಣಾಗು, ನಾನು ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ. ನಂತರ ಮಲಿನೇ ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತಹವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಈಗ ನಾವು ಪ್ರತಿನಿತ್ಯ ಬಾಹ್ಯ ಸ್ವಚ್ಛತೆಗೆ ಸ್ನಾನ ಮಾಡ್ತೇವೆ. ಅದೇ ರೀತಿ ಅಂತರಂಗ ಸ್ವಚ್ಛತೆಗೆ ಏನಾಗ್ತದೆ, ನಾವು ಭಗವದ್ಗೀತೆ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದ್ರೂ ಸ್ನಾನ ಮಾಡಿದ್ರೆ ಅಂತವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದರಿಂದ ನಾವು ಬಿಡುಗಡೆ ಹೊಂದ್ತೇವೆ.
गीतासु गीतकर्तव्या किमने शास्त्रविस्तरे या स्वयं पद्मनाभस्य मुखा पद्माद्विनिसृता. ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮಪುರುಷನೇ ಹೇಳಿದ್ದಾನೆ. ಕಲಿಯುಗದಲ್ಲಿ ಸಮಯ ಅವಕಾಶ ತುಂಬಾ ಕಡಿಮೆ ಇದೆ. ಹಾಗಾಗಿ ಎಲ್ಲಾ ಸಾಹಿತ್ಯ ವೈದಿಕ ಸಾಹಿತ್ಯ ಓದೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವದ್ಗೀತೆ ಒಂದು ಕೃತಿಯನ್ನು ತಿಳಿದುಕೊಂಡ್ರೆ ಸಾಕು. ಯಾಕಂತ ಹೇಳಿದ್ರೆ ಇದು ಭಗವಂತನೇ ತನ್ನ ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು. ಭಾರತಾಮೃತಾ ಸರ್ವಸ್ಯಂ ವಿಷ್ಣು ವಕ್ತಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರೆಯುತ್ತದೆ ಎಂದ ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನ ಬಾಯಿಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಸರ್ವೋಪನಿಷದುದ್ಗಾವೋ ದೋಕ್ತಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲಾ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಸೊ ಇಲ್ಲಿ ಭಗವದ್ಗೀತೆ ಇದು ಗೋವಿನಂತಿದೆ. ಗೋಪಾಲನಂದನ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಹಸುವಿನ ಹಾಲನ್ನು ಕರಿತಾ ಇದ್ದಾನೆ. ಅರ್ಜುನ ಕರುವಾಗಿದ್ದಾನೆ, ಇಲ್ಲಿ ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು, ನೀವೆಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ ಭಗವದ್ಗೀತೆಯನ್ನು ಕೇಳೋದಕ್ಕೆ ಬಂದಿದ್ದೀರಾ. ಸೊ ನೀವೆಲ್ಲರೂ ಕೂಡ ಈ ಒಂದು ಅಮೃತವನ್ನು ಸವಿಯುತ್ತೀರಿ. 18 ದಿವಸಗಳ ಕಾಲ ಈ ಒಂದು ಭಗವದ್ಗೀತೆ ತರಗತಿಯನ್ನು ಕೇಳಿದ್ರೆ ನೀವು ಈ ಒಂದು ಅಮೃತವನ್ನು ಕುಡಿಯುತ್ತೀರಿ. ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರ ಹೆಸರೇನು? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಟೈಪ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಓಕೆ, ಆಗಿನ ಪ್ರಶ್ನೆ ಯಾಕೆ ಭಗವದ್ಗೀತೆಯನ್ನು ತರಗತಿಯನ್ನು ಕೇಳಬೇಕು ಅಂತ ಅನಿಸಿತ್ತು ಅಂತ ಹೇಳಿದಕ್ಕೆ ಲಕ್ಷ್ಮೀಶ್ ಅವರು ಇದು ಒಂದು ಪವಿತ್ರ ಗ್ರಂಥ ಅಂತ ಹೇಳಿದ್ದಾರೆ. ಶಾಂತ ಅವರು ಜೀವನ ಶೈಲಿಯನ್ನು ತಿಳಿಯಲು, ರಮೇಶ್ ಅವರು ನಾನು ಒಬ್ಬ ಹಿಂದೂ ಆದ ಕಾರಣ ನೆಕ್ಸ್ಟ್ ಲೈಫ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಗೆ ಆನ್ಸರ್ ಭಗವದ್ಗೀತಾದಲ್ಲೇ ಇದೆ. ಎಸ್ ರಾಧಿಕಾ ಅವರು ಪ್ರಭುಪಾದ್ ಅಂತ ಹೇಳಿದ್ದಾರೆ. ವಿಜಯ್ ಅವರು AC ಭಕ್ತಿ ವೇದಾಂತ ಪ್ರಭುಪಾದ. ಸರ್ವದಾ ಅವರು ಪ್ರಭು ಶೀಲಪಾದ ಪ್ರಭುಪಾದರು. ಓಕೆ, ಪ್ರಭುಪಾದ ಗುರುಗಳು, ವೆರಿ ಗುಡ್. ಸೊ ಇಸ್ಕಾನ್ ಆಚಾರ್ಯ ಸಂಸ್ಥಾಪಕನಾಚಾರ್ಯರ ಪರಮ ಪೂಜ್ಯ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಈ ಭಗವದ್ಗೀತೆಯನ್ನು ತಿಳಿದುಕೊಳ್ಳಲಿದ್ದೇವೆ. ನಾವೀಗ ಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಭುಪಾದರ ತಂದೆ ಶ್ರೀಮಾನ್ ಗೌರ್ ಮೋಹನ್ ದೇ, ತಾಯಿ ರಜನಿ ದೇ. ಪ್ರಭುಪಾದರು 1896ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದ್ರು.
ಪ್ರಭುಪಾದರು ಭಗವಂತನ ಪರಮ ಭಕ್ತರಾಗಿದ್ರು. ಅವರು ಹುಟ್ಟಿನಿಂದಲೇ ಭಗವಂತನ ಪರಮ ಭಕ್ತರಾಗಿದ್ರು. ಅವರು ವೈಷ್ಣವ ಕುಲದಲ್ಲಿ ಹುಟ್ಟಿದ್ರು. ಚಿಕ್ಕಂದಿನಿಂದಲೇ ಅವರು ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅವರ ತಂದೆ ಶ್ರೇಷ್ಠ ವೈಷ್ಣವರಾಗಿದ್ರು. ಅವರು ಬಾಲ್ಯದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಬಲ್ದೇವ್ ಸುಭದ್ರ ಜಗನ್ನಾಥ್ ಒಂದು ರಥವನ್ನು ಮಾಡಿ ರಥ ಯಾತ್ರೆಯನ್ನು ಮಾಡ್ತಾ ಇದ್ರು. ಪುಟ್ಟದಾದ ರಥಯಾತ್ರೆಯನ್ನು ಮಾಡ್ತಾ ಇದ್ರು. ಇದಕ್ಕೆ ಅವರ ಒಂದು ಮನೆಯವರು ಕೂಡ ಸಹಕರಿಸ್ತಾ ಇದ್ರು. ನಂತರ ಪ್ರಭುಪಾದರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾಗ್ತಾರೆ. ನಂತರ ಅವರು ಗಾಂಧೀಜಿಯವರ ಚಳುವಳಿಯಲ್ಲಿ ಆ ಒಂದು ಚಳುವಳಿಯನ್ನು ಅದಕ್ಕೆ ಪ್ರಭಾವಿತರಾಗಿ ಚಳುವಳಿಯಿಂದ ತುಂಬಾ ಪ್ರಭಾವಿತರಾಗಿ ಅವರು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಮುಂದೆ ಅವರು ಅವರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ಭೇಟಿಯಾಗ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ, ಅಂದ್ರೆ ಪ್ರಭುಪಾದರು ಒಂದು ಸ್ಕಾಟಿಷ್ ಚರ್ಚ್ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ. ಅವರು ಇಂಗ್ಲಿಷ್ ನಲ್ಲಿ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಹಾಗಾಗಿ ಅವರ ಗುರುಗಳು ಹೇಳ್ತಾರೆ, ಎಲ್ಲಾ ಒಂದು ಗ್ರಂಥಗಳೇನಿದೆ ಅದೆಲ್ಲ ಸಂಸ್ಕೃತದಲ್ಲಿದೆ, ನೀವು ಅದನ್ನು ಇಂಗ್ಲಿಷ್ಗೆ ಅನುವಾದ ಮಾಡ್ಬೇಕು ಅಂತ ಹೇಳಿ. ಹಾಗೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಮತ್ತೆ ಹೇಳ್ತಾರೆ ಅವರ ಗುರುಗಳು, ನೀವು ಈ ಒಂದು ಶಾಸ್ತ್ರವನ್ನು ಪ್ರಪಂಚಾದ್ಯಂತ ಅದನ್ನು ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾರೆ, ಶಾಸ್ತ್ರವನ್ನು ಅನುವಾದ ಮಾಡ್ಬಿಟ್ಟು. ಆಗ ಪ್ರಭುಪಾದರು ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮಾಡ್ತೇನೆ ಅಂತ. ಅದಕ್ಕೆ ಅವರ ಗುರುಗಳು ಹೇಳ್ತಾರೆ, ಸ್ವಾತಂತ್ರ್ಯ ಸಿಗುತ್ತೆ ಹೋಗುತ್ತೆ, ಆದ್ರೆ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಪ್ರಚಾರ ಮಾಡುವಂಥದ್ದು ತುಂಬಾ ಅಗತ್ಯವಾಗಿದೆ. ಕೃಷ್ಣ ಅಂದ್ರೆ ಜನರಿಗೆ ಗೊತ್ತಾಗ್ಬೇಕು, ಜ್ಞಾನವೇನು, ಶಾಸ್ತ್ರಗಳು ಏನು ಹೇಳ್ತವೆ, ಇದೆಲ್ಲವೂ ಕೂಡ ತಿಳಿಬೇಕು ಜನರಿಗೆ ಅಂತ ಗುರುವಿಗೆ ಹೇಳಿದಾಗ, ಪ್ರಭುಪಾದರು ಗುರುವಿನ ಆದೇಶವನ್ನು ಶಿರಸ ಪಾಲಿಸಿ ಅವರು ಈ ಒಂದು ಅನುವಾದ ಕೆಲಸವನ್ನು ಪ್ರಾರಂಭಿಸ್ತಾರೆ. ಅದರಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಎಲ್ಲಾ ಸಂಸ್ಕೃತ ಗ್ರಂಥಗಳು, ಭಗವದ್ಗೀತೆ, ಭಾಗವತಂ ಎಲ್ಲವನ್ನು ಕೂಡ ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಈಗ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಗೊಂಡಿದೆ. ನಂತರ ಅವರು ತಮ್ಮ 69ನೇ ವಯಸ್ಸಿನಲ್ಲಿ ಅವರು ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ನಿಮಗೆ ಅನಿಸಿರ್ಬೋದು, ಯಾಕೆ ಪ್ರಭುಪಾದರು ಭಾರತದಲ್ಲಿ ಪ್ರಾರಂಭ ಮಾಡ್ಲಿಲ್ಲ ಅಂತೇಳಿ. ಯಾಕಂದ್ರೆ ಪ್ರಭುಪಾದರಿಗೆ ತಿಳಿದಿತ್ತು, ನಮ್ಮ ಭಾರತೀಯರು ಪಾಶ್ಚಾತ್ಯ ದೇಶದವರನ್ನು ಅನುಸರಿಸುವುದು ಅವರದೊಂದು ಅಭ್ಯಾಸ ಆಗಿರ್ತದೆ ಅಂತ ಹೇಳಿ. ಇಲ್ಲಿ ಯಾವುದನ್ನು ಕೂಡ ಪ್ರಾರಂಭ ಮಾಡಿದ ಕೂಡಲೇ ಅವರು ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಅಂತೇಳಿ ಅವರಿಗೆ ತಿಳಿದಿತ್ತು. ಹಾಗಾಗಿ ಅವರು ಅಮೆರಿಕದಲ್ಲಿ ಪ್ರಾರಂಭ ಮಾಡುವಂಥದ್ದು. ಸೊ ಅವರು ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅದು ಕೂಡ ಅವರು ಪ್ರಯಾಣ ಮಾಡುವಂಥದ್ದು ಕಾರ್ಗೋ ಶಿಪ್ ನಲ್ಲಿ, ಅಂದ್ರೆ ಅದು ಜನಸಾಮಾನ್ಯರು ಹೋಗುವಂತ ಶಿಪ್ ಆಗಿರೋದಿಲ್ಲ, ಹಡಗು ಆಗಿರೋದಿಲ್ಲ, ಅದರಲ್ಲಿ ಅವರು ಹೋಗ್ತಾರೆ. ಅದು ಕೂಡ ಅವರ 70ನೇ ವಯಸ್ಸಿನಲ್ಲಿ ಹೋಗುವಂಥದ್ದು. ಈಗ ನೀವು ನೋಡ್ಬೋದು, 70 ವಯಸ್ಸು ಅಂತ ಹೇಳಿದ್ರೆ ರಿಟೈರ್ಡ್ ಲೈಫ್, ನಮ್ದೆಲ್ಲಾ ಕರ್ತವ್ಯಗಳು ಆಯ್ತು, ಇನ್ನು ನಾವು ಆರಾಮಾಗಿ ಕೂತ್ಕೊಳ್ಳೋದು ಅಂತೇಳಿ ಈ ರೀತಿಯಾಗಿ ಭಾವಿಸ್ತಾರೆ. ಆದ್ರೆ ಪ್ರಭುಪಾದರು ಆ ಒಂದು 70ನೇ ವಯಸ್ಸಿನಲ್ಲಿ ಅವರು ಏನ್ ಮಾಡ್ತಾರೆ, ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಅವರಿಗೆ ಯಾರ ಪರಿಚಯವೂ ಇರೋದಿಲ್ಲ. ಅಲ್ಲಿ ಅವರು ಒಂದು ಪಾರ್ಕ್ ನಲ್ಲಿ ಕುಳಿತುಕೊಂಡು ಈ ರೀತಿಯಾಗಿ ಕೀರ್ತನೆಯನ್ನು ಮಾಡ್ತಾರೆ. ಪಾರ್ಕ್ ನಲ್ಲಿ ಕುಳಿತುಕೊಂಡು ಹರೇ ಕೃಷ್ಣ ಕೀರ್ತನೆಯನ್ನು ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ಕೀರ್ತನೆ ಮಾಡುವಾಗ, ಅಂದ್ರೆ ಅಮೆರಿಕದಲ್ಲಿ ಆ ಸಮಯದಲ್ಲಿ ಅಲ್ಲಿ ವಿಯಟ್ನಾಂ ವಾರ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲಾ ಯುವ ಜನತೆಗಳು ಅವರನ್ನ ಫೋರ್ಸ್ಫುಲಿ ಅಮೆರಿಕ ಗವರ್ಮೆಂಟ್ ಏನ್ ಮಾಡ್ತಾ ಇರುತ್ತೆ, ಆರ್ಮಿಗೆ ಸೇರಿಸ್ತಾ ಇರ್ತದೆ. ಅದು ಅವರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವರು ಮನೆ ಕಡೆ ಕೂಡ ಹೋಗದೆ ಇಲ್ಲಿ ಆರ್ಮಿಗೆ ಕೂಡ ಸೇರ್ಪಡೆ ಆಗದೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಬೀದಿಗಳಲ್ಲಿ ಅಲಿತಾ ಇರ್ತಾರೆ. ಅಂದ್ರೆ ಅವರನ್ನು ಹಿಪ್ಪಿಗಳು ಅಂತ ಹೇಳ್ತಾ ಇದ್ರು. ಸೊ ಅವರು ಏನ್ ಮಾಡ್ತಾರೆ, ಅವರು ಈ ಒಂದು ಪಾರ್ಕ್ ಅಲ್ಲಿ ಕುಳಿತುಕೊಂಡು ಪ್ರಭುಪಾದರ ಒಂದು ಕೀರ್ತನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಪ್ರಭುಪಾದರಿಗೆ ಆಗ್ತದೆ, ಇವರನ್ನೇ ನಾನು ಭಕ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿ. ಹಾಗೆ ಅವರು ಏನ್ ಮಾಡ್ತಾರೆ, ಭಾಗವತಂ ಪ್ರವಚನ ಮಾಡುವಂಥದ್ದು. ಹೀಗೆ ಅವರು ಸತತವಾಗಿ 3 ಗಂಟೆ ಪಾರ್ಕ್ ನಲ್ಲಿ ಕೀರ್ತನೆ ಮಾಡ್ತಾರೆ ಪ್ರಭುಪಾದರು. ಅವರ ಎಲ್ಲ ಯಾರು ಬಂದಿರ್ತಾರೆ ಯುವ ಜನತೆ, ಅವರ ಮನಸ್ಸು ಪರಿವರ್ತನೆಗೊಳ್ತದೆ. ಅವರಿಗೆ ಮೊದಲಿಗೆ ರಾಮ ಯಾರು, ಕೃಷ್ಣ ಯಾರು ಅಂತ ಗೊತ್ತಿರೋದಿಲ್ಲ. ಆದ್ರೆ ಪ್ರಭುಪಾದರ ಕೀರ್ತನೆಯನ್ನು ಕೇಳ್ತಾ ಅವರು ಏನ್ ಮಾಡ್ತಾರೆ, ಅವರು ಕೂಡ ಈ ಒಂದು ಚಾಂಟಿಂಗ್ ಮಾಡ್ಲಿಕ್ಕೆ, ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ. ಇದರಿಂದ ಏನಾಗುತ್ತೆ, ಅಮೆರಿಕನ್ ಗವರ್ಮೆಂಟ್ಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸಂತೋಷ ಆಗುತ್ತೆ.
ನಮ್ಮ ಕೈಯಲ್ಲಿ ಇವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೀವ್ ಹೇಗ್ ಮಾಡಿದ್ರಿ ಇದು, ಏನ್ ಮ್ಯಾಜಿಕ್ ಮಾಡಿದ್ರಿ ಅಂತ ಕೇಳುತ್ತೆ. ಅವಾಗ ಪ್ರಭುಪಾದರು ಹೇಳ್ತಾರೆ, ನಾನು ಏನು ಮ್ಯಾಜಿಕ್ ಮಾಡ್ಲಿಲ್ಲ, ಇವರನ್ನು ಭಗವಂತನೊಂದಿಗೆ ಕನೆಕ್ಟ್ ಮಾಡಿದ್ದೇನೆ ಅಷ್ಟೇ ಅಂತೇಳಿ. ಹಾಗೆ ಅಮೆರಿಕನ್ ಗೌರ್ಮೆಂಟ್ ಅವರಿಗೆ ಸನ್ಮಾನ ಕೂಡ ಮಾಡುತ್ತೆ. ಸೊ ಇಲ್ಲಿ ಈ ಒಂದು ಭಗವದ್ಗೀತೆಯ ಸಂದೇಶ ಇದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟದಲ್ಲ, ಇದು ಸನಾತನ ಧರ್ಮ, ಇದು ವೇ ಆಫ್ ಲೈಫ್, ನಾವು ಹೇಗೆ ಬದುಕಬೇಕು ಅಂತ ತಿಳಿಸುತ್ತೆ. ಸೊ ಯಾರು ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ತಾರೆ ಅವರು ವಿಜಯಿಗಳಾಗ್ತಾರೆ. ಅಂದ್ರೆ ಗೆಲುವು ಅವರಿಗೆ ಖಂಡಿತ ನಿಶ್ಚಯವಾಗಿರ್ತದೆ, ಯಶಸ್ಸು ಖಂಡಿತ ಸಿಗುತ್ತದೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ. ನಂತರ ಪ್ರಭುಪಾದರು ಪುಟ್ಟ ಪುಟ್ಟ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾರೆ. ಅದರಿಂದ ಅವರಿಗೆ ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆಯ ಸಂದೇಶವನ್ನು ಪ್ರಪಂಚಾದ್ಯಂತ ಪ್ರಚಾರ ಮಾಡುವಂಥದ್ದು. ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಕೂಡ ಪಬ್ಲಿಷ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣ ಪ್ರಜ್ಞೆಯ ಸಂದೇಶವನ್ನು ಬೋಧಿಸ್ತಾರೆ. ಅದಾದ್ಮೇಲೆ ಅವರು ಕೇವಲ 12 ವರ್ಷಗಳಲ್ಲಿ ಪ್ರಪಂಚಾದ್ಯಂತ 12 ವರ್ಷಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಡೆ ಅವರು ಒಂದು ಪರ್ಯಟನೆ ಮಾಡಿ 108 ದೇವಸ್ಥಾನಗಳನ್ನು ಸ್ಥಾಪಿಸ್ತಾರೆ. ಓಕೆ, ಸೊ ಈಗ ಇಲ್ಲಿ ಪ್ರಶ್ನೆ ಬಂದು, ಕೃಷ್ಣನ ಪವಿತ್ರ ನಾಮದ ಜಪವು ಪ್ರಪಂಚಾದ್ಯಂತ ಹರಡುತ್ತದೆ, ಈ ಭವಿಷ್ಯವನ್ನು ಯಾರು ಮತ್ತು ಯಾವಾಗ ನುಡಿದರು? ಇದನ್ನು ನಿಮಗೆ ಉತ್ತರ ಗೊತ್ತಿದ್ರೆ ಚಾಟ್ ನಲ್ಲಿ ಹಾಕ್ಬೋದು. ಇದನ್ನು ಚೈತನ್ಯ ಮಹಾಪ್ರಭುಗಳು, ಅಂದ್ರೆ ಶ್ರೀ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಇಲ್ಲಿ ಬಂದಿರ್ತಾರೆ. ಆಗ ಅವರು ಹೇಳ್ತಾರೆ, ಮೋರಾ ಸೇನಾಧಿಪತಿ ಭಕ್ತ್ ಆಯ್ಗ ಅಂತೇಳಿ. ಅಂದ್ರೆ ಪ್ರಭುಪಾದರು ಬರ್ತಾರೆ, ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಹರಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ ಅಂತ ಹೇಳಿ ಅವರು ಭವಿಷ್ಯವನ್ನು ನುಡಿದಿದ್ರು. ಇಸ್ಕಾನ್ ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ವಯಸ್ಸು ಎಷ್ಟು? ಇಸ್ಕಾನ್ 1966ರಲ್ಲಿ ಪ್ರಾರಂಭ ಆಗಿರುವಂತದ್ದು. ಆವಾಗ ಪ್ರಭುಪಾದರಿಗೆ 70 ವರ್ಷ. ಶ್ರೀಲ ಪ್ರಭುಪಾದರು ಎಷ್ಟು ದೇವಾಲಯಗಳನ್ನು ಮಾಡಿದ್ದಾರೆ? 108 ದೇವಾಲಯಗಳನ್ನು ಮಾಡಿದ್ದಾರೆ. ಸೊ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಪ್ರತಿನಿತ್ಯ 108 ಸಲ. ಹಾಗೆ ಜಪಿಸುವುದರಿಂದ ನಿಮಗೆ ಭಗವದ್ಗೀತೆಯು ಅರ್ಥ ಆಗ್ತದೆ. ಅದಕ್ಕಿಂತ ಮೊದಲು ನೀವು ಈ ಒಂದು ಪ್ರಣಾಮ ಮಂತ್ರಗಳನ್ನು ಹೇಳಬೇಕು. ಮೊದಲಿಗೆ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಪಂಚತತ್ವ ಮಂತ್ರ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾತಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಹಾಮಂತ್ರ. ಇಲ್ಲಿ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ಅಂತ ಹೇಳಿದ್ರೆ ಶ್ರೀ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು. ನಿತ್ಯಾನಂದರು ಅಂತ ಹೇಳಿದ್ರೆ ಬಲರಾಮ, ಶ್ರೀ ಅದ್ವೈತ ಮಹಾವಿಷ್ಣು, ಗದಾಧರ ಅಂದ್ರೆ ರಾಧಾರಾಣಿ, ಶ್ರೀವಾಸಾದಿ ನಾರದ ಮಹರ್ಷಿಗಳು ಮತ್ತು ಅವರ ಒಂದು ಭಕ್ತರ ಸಂಘ ಗೌರ ಭಕ್ತ ವೃಂದ ಅಸೋಸಿಯೇಟ್ಸ್ ರೊಂದಿಗೆ ಬಂದು ಸಂಗಡಿಗರ ಒಂದು ಭಕ್ತರ ಅಂದ್ರೆ ಅವರ ಸಂಗಡಿಗರೊಂದಿಗೆ ಬಂದು ಅವರು ಈ ಒಂದು ಹರೇ ಕೃಷ್ಣ ಸಂಕೀರ್ತನ ಒಂದು ಆಂದೋಲನವನ್ನು ಶುರು ಮಾಡುವಂಥದ್ದು. ಶ್ರೀಕೃಷ್ಣ ಪ್ರಣಾಮ. ಶ್ರೀಕೃಷ್ಣ ಕರುಣಾ ಸಿಂಧು. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪದೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಈಗ ಇಲ್ಲಿ ನೋಡ್ಬೋದು ನೀವು ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ದೇವಾಲಯಗಳು. ಶ್ರೀ ರಾಧಾ ಗೋವಿಂದ ಮಂಗಳೂರು ಟೆಂಪಲ್ ಮಂಗಳೂರು. ನೀವೆಲ್ಲರೂ ಕೂಡ ಮಂಗಳೂರಿಗೆ ಭೇಟಿ ಕೊಟ್ರೆ ನೀವು ಈಗ ಮಂಗಳೂರಿನಲ್ಲಿ ಇಸ್ಕಾನ್ ಇದು ಕುಳಾಯಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಅಲ್ಲಿಗೆ ಭೇಟಿ ಕೊಟ್ಟು ಸುಂದರವಾದ ರಾಧಾ ಗೋವಿಂದರ ವಿಗ್ರಹವನ್ನು ನೋಡ್ಬೋದು, ದರ್ಶನ ಪಡಿಬಹುದು.
ಇದು USA ಪ್ರಭುಪಾದ ಪ್ಯಾಲೇಸ್ ಆಫ್ ಗೋಲ್ಡ್, ವೆಸ್ಟ್ ವರ್ಜಿನಿಯಾ. ಭಕ್ತಿವೇದಾಂತ ಮನಾರ್, ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ ಇದು ಹೇಗೆ ಇಸ್ಕಾನ್ ಉಕ್ರೇನ್ ಆ ಒಂದು ಹಬ್ಬಗಳನ್ನು ಆಚರಿಸ್ತಾರೆ ಅಂತ ನೋಡ್ಬೋದು. ದರ್ಪನ್ ಸೌತ್ ಆಫ್ರಿಕಾದಲ್ಲಿದೆ. ನೆಕ್ಸ್ಟ್ ಮಾಯಾಪುರ್ ವೆಸ್ಟ್ ಬೆಂಗಾಲ್. ಇದು ಚೈತನ್ಯ ಮಹಾಪ್ರಭುಗಳ ಬರ್ತ್ ಪ್ಲೇಸ್ ಆಗಿರ್ತದೆ ಮಾಯಾಪುರ್, ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಂತರ ಇಲ್ಲಿ ನೋಡ್ಬೋದು ನೀವು ಪ್ರಪಂಚಾದ್ಯಂತ ಇಸ್ಕಾನ್ ದೇವಾಲಯಗಳು. ಸೊ ಮಂಗಳೂರಿನಲ್ಲಿರುವ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಹುಳಾಯಲ್ಲಿ ಇರುವಂತದ್ದು. ದೇವಸ್ಥಾನದ ಅಧ್ಯಕ್ಷರು ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್ ಪ್ರಭುಜಿಯವರು. ನಿಮಗೆ ಯಾವುದೇ ಒಂದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಅವರಿಗೆ ನೀವು ಮೇಲ್ ಮಾಡಬಹುದು. ಭಗವದ್ಗೀತೆಯು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವ ಮಹಾ ಗ್ರಂಥವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದಾರೆ ಮತ್ತು ಇದು ಗೃಹದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಸೊ ಇಲ್ಲಿ ಹೇಗೆ ಈಗ ಒಂದು ಡಿಕ್ಷನರಿಯಲ್ಲಿ ನಿಮಗೆ ಎಲ್ಲಾ ಒಂದು ಯಾವುದೇ ಒಂದು ಪದಕ್ಕೆ ಅರ್ಥ ಸಿಗ್ತದೆ, ಅದೇ ರೀತಿ ಭಗವದ್ಗೀತೆಯಲ್ಲಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಇದನ್ನು ಯಾರು ಹೇಳಿದ್ದಾರೆ? ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಏನಂತ ಹೇಳಿ? ಆಧ್ಯಾತ್ಮಿಕ ನಿಘಂಟು, ಸ್ಪಿರಿಚುವಲ್ ಡಿಕ್ಷನರಿ ಅಂತ ಹೇಳಿ. ಮತ್ತು ಇದು ಗೃಹದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಗೀತೆಯನ್ನು ಧ್ಯಾನಿಸುವವರು ಪ್ರತಿದಿನ ಹೊಸ ಸಂತೋಷ ಮತ್ತು ಹೊಸ ಅರ್ಥಗಳನ್ನು ಪಡೆಯುತ್ತಾರೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ಭಗವಂತನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನು ಎಂಬುದರ ಕುರಿತು ಯೋಚಿಸಿದಾಗ ಉಳಿದೆಲ್ಲವೂ ಅತಿರೇಕವೆಂದು ತೋರುತ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳುವಂಥದ್ದು. ಇಸ್ಕಾನಿನ ಭಗವದ್ಗೀತೆ ಯಥಾರೂಪಾಯಕ್ಕೆ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದಿಂದ ಬಂದು ಒಡೆಯದ ಸರಪಳಿಯ ಮೂಲಕ ಬರಬೇಕು. ಯಾಕೆ ಇಸ್ಕಾನಿನ ಒಂದು ಭಗವದ್ಗೀತೆಯನ್ನೇ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಗುರು ಪರಂಪರೆಯಿಂದ ಬಂದಿದೆ. ಇದು ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ಈ ರೀತಿಯಾಗಿ ಆಚಾರ್ಯರಿಗೆ ಬಂದು 32ನೇ ಸ್ಥಾನದಲ್ಲಿ ಪ್ರಭುಪಾದರಿದ್ದಾರೆ. ಸೊ ಹಾಗಾಗಿ ಇದು ಪರಂಪರಾಗತವಾಗಿ ಬಂದಿರುವಂತದ್ದು ಈ ಒಂದು ಸಂದೇಶ. ಹಾಗಾಗಿ ನಾವು ಗುರು ಪರಂಪರೆಯಿಂದ ಬಂದಿರುವಂತ ಪುಸ್ತಕವನ್ನೇ ಓದ್ಬೇಕು. ಹಾಗಾಗಿ ಇಲ್ಲಿ ಪ್ರಭುಪಾದರು ಭಗವದ್ಗೀತೆ ಅನುವಾದ ಅಂದ್ರೆ ಇವರು ಪ್ರಭುಪಾದರು ಅದರ ಅದ್ಭುತವಾದ ಒಂದು ತಾತ್ಪರ್ಯ ಕೊಟ್ಟಿರುವಂತದ್ದು. ಇದನ್ನು ಓದಿದ್ರೆ ನಮಗೆ ತುಂಬಾ ಸುಲಭವಾಗಿ ಅರ್ಥ ಆಗ್ತದೆ. ಭಗವದ್ಗೀತೆಯನ್ನು ತುಂಬಾ ಸರಳವಾಗಿ ವಿವರವಾಗಿ ನೀಡಿದ್ದಾರೆ ಪ್ರಭುಪಾದರು. ಏನು ಇದಕ್ಕೆ ಅರ್ಹತೆ ಅಂತ ಹೇಳಿದ್ರೆ, ನಾವು ಭಗವಂತನನ್ನು ಆಕ್ಸೆಪ್ಟ್ ಮಾಡುವಂಥದ್ದು, ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣ ಅಂತೇಳಿ ಒಪ್ಪಿಕೊಳ್ಳುವಂಥದ್ದು. ಹೀಗೆ ನಾವು ಆ ಒಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಭಗವದ್ಗೀತೆಯನ್ನು. ಗೀತೆಯು ಒಂದು ದೊಡ್ಡ ಗ್ರಂಥ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ. ಹಾಗಾಗಿ ನಾವು ಕೃಷ್ಣ ಮತ್ತು ಅರ್ಜುನನ ನಡುವಿನ ಆಲೋಚನೆಗಳ ಹರಿವಿನ ಮೇಲೆ ಕೇಂದ್ರೀಕರಿಸಿದ್ದೇವೆ. ಗೀತೆಯ ಆಳವಾದ ಅಧ್ಯಯನಕ್ಕಾಗಿ ಒಬ್ಬರನ್ನು ಸಿದ್ಧಪಡಿಸುತ್ತದೆ. ಸೊ ನೀವು 18 ದಿವಸಗಳಲ್ಲಿ 18 ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ಸೊ 18 ದಿವಸದಲ್ಲಿ ನಿಮಗೆ ಇಡೀ ಭಗವದ್ಗೀತೆಯನ್ನು ಎಲ್ಲಾ ಶ್ಲೋಕಗಳನ್ನು ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮಗೆ 1 ವರ್ಷ ಬೇಕು ಆಳವಾದ ಅಧ್ಯಯನಕ್ಕಾಗಿ. ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳ್ತೇವೆ, ಅಂದ್ರೆ ಏನೇನಿದೆ ಒಂದೊಂದು ಅಧ್ಯಾಯದಲ್ಲಿ ಅಂತ ತಿಳಿಸಿಕೊಡ್ತೇವೆ. ಇದರಿಂದ ಏನಾಗುತ್ತೆ, ನಿಮಗೆ ಆಳವಾದ ಅಧ್ಯಯನಕ್ಕೆ ನೀವು ಅದನ್ನು ಇನ್ನಷ್ಟು ತಿಳಿದುಕೊಳ್ಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಉಂಟಾಗ್ತದೆ. ಸೊ ಇಲ್ಲಿ ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನ ಮೇಲೆ ಕೇಂದ್ರೀಕರಿಸಿದ್ದೇವೆ. 18 ದಿನದ ಗೀತೆ ಕಲಿಕೆಯ ಸಂಕ್ಷಿಪ್ತ ಅವಲೋಕನ. ದಿನಕ್ಕೆ 1 ಗಂಟೆ ತರಗತಿ, 1 ಅಧ್ಯಾಯ 1 ದಿನ, ಪ್ರತಿ ಅಧ್ಯಾಯದ ಪ್ರಮುಖ ಅಂಶಗಳು, ತರಗತಿಯ ನಂತರ ಪ್ರಶ್ನೆಗಳಿಗೆ ಉತ್ತರಗಳು. ದೈನಂದಿನದ ರಸಪ್ರಶ್ನೆಯನ್ನು ಡ್ಯಾಶ್ ಬೋರ್ಡ್ ನಲ್ಲಿ ಮಾಡಬೇಕು. ಇಲ್ಲಿ ನಿಮಗೆ ಈಗ ನೀವು ಲೆವೆಲ್ 1 ಅಂತ ಈ 18 ದಿನಗಳ ಭಗವದ್ಗೀತೆಯನ್ನು ತಿಳಿಯೋದು ಲೆವೆಲ್ 1 ಅಂತ ಹೇಳಲಾಗ್ತದೆ. ನಂತರ ಹಾಗೆ ಗೀತೆಯ ಆಳವಾದ ಅಧ್ಯಯನ ಲೆವೆಲ್ 2, ಲೆವೆಲ್ 3 ಈ ರೀತಿಯಾಗಿ ಇರ್ತದೆ.
ಭಕ್ತಿಯ ಮಾರ್ಗಗಳು. ಇಲ್ಲಿ ಉನ್ನತ ಹಂತಗಳಿಗೆ ಹೋಗುವುದು ಒಳಗೊಂಡಿರುತ್ತದೆ. ಹೆಚ್ಚು ತಿಳುವಳಿಕೆ, ಗೀತಾ ಸೂಚನೆಗಳನ್ನು ಹಂತ ಹಂತವಾಗಿ ತಿಳಿಯುವಂಥದ್ದು. ವಾಟ್ಸ್ಆಪ್ನಲ್ಲಿ ಇರಬೇಕಾದ ನೀತಿ ನಿಯಮಗಳು. ಪ್ರತಿಯೊಬ್ಬರ ಗೌಪ್ಯತೆಯನ್ನು ಪರಿಗಣಿಸಲು, ಗೌರವಿಸಲು ಮರೆಯದಿರಿ ಮತ್ತು ಎಲ್ಲಾ ಸದಸ್ಯರು, ಸ್ವಯಂ ಸೇವಕರು, ನಿರ್ವಾಹಕರು, ಬೋಧಕರು ಮತ್ತು ಈ ಗುಂಪಿನಲ್ಲಿ ನೀವು ಸಂವಹನ ನಡೆಸುವ ಪ್ರತಿಯೊಬ್ಬರಿಗೂ ಗೌರವಾನ್ವಿತರಾಗಿರಿ. ಗುಂಪಿನ ಸದಸ್ಯರಿಗೆ ವೈಯಕ್ತಿಕ ಅಪೇಕ್ಷಿಸದ ಸಂದೇಶಗಳನ್ನು ಕಳುಹಿಸುವುದನ್ನು ಕಿರುಕುಳವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿರ್ಬಂಧಿಸುವುದು. ಈ ವರದಿಗಳಿಂದ ನಿಮ್ಮನ್ನು ಗುಂಪಿನಿಂದ ತೆಗೆದುಹಾಕಲಾಗುತ್ತದೆ. ಝೂಮ್ ತರಗತಿ ಶಿಷ್ಟಾಚಾರ. ದಯವಿಟ್ಟು ತರಗತಿಯಲ್ಲಿ ಗಮನವಿಟ್ಟು ಕೇಳಿ. ಈ ರೀತಿ ಕುಳಿತುಕೊಂಡು ಕೇಳಿ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಇದು ಭಗವದ್ಗೀತೆ ಅಂತ ಹೇಳಿದ್ರೆ ಭಗವಂತನ ಸಂದೇಶ. ಭಗವಂತ ಪ್ರೀತಿಯಿಂದ ನಮಗೆಲ್ಲ ನೀಡಿರುವಂತದ್ದು. ತರಗತಿಯ ಸಮಯದಲ್ಲಿ ಶಿಕ್ಷಕರನ್ನು ಕೈ ಎತ್ತುವ ಮೂಲಕ ಕೇಳಿ. ಝೂಮ್ ಚಾಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ವಾಟ್ಸ್ಆಪ್ ಗುಂಪಿನ ಸಂದೇಶ, ಕರೆ, ಶಿಕ್ಷಕ, ನಿರ್ವಾಹಕ, ಸ್ವಯಂ ಸೇವಕ ಚಾಟ್ ಬೆಂಬಲವನ್ನು ಸಂಪರ್ಕಿಸಿ. ಹಾಗೂ ನೀವು ವೆಬ್ಸೈಟ್ಗೂ ಕೂಡ ಇಲ್ಲದ್ರೆ ಪ್ರೆಸಿಡೆಂಟ್ ಅಧ್ಯಕ್ಷರಿಗೂ ಕೂಡ ನೀವು ಮೇಲ್ ಅನ್ನು ಕಳಿಸಬಹುದು ಪ್ರಶ್ನೆಗಳಿದ್ರೆ. ಇಲ್ಲಿ ಕೊಡುಗೆ ಸೇವೆಗಳ ವಿವರಗಳನ್ನು ನೀಡಲಾಗ್ತದೆ. ಯಾಕಂದ್ರೆ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರ ಬಗ್ಗೆ ನಿಮಗೆ ತಿಳಿಸಲಾಗ್ತದೆ. ಸ್ಪ್ಯಾಮ್ ವಾರ್ನಿಂಗ್ ಅಂತ ಹೇಳಿದ್ರೆ ಈ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ನಿಮಗೆ ಯಾವುದೇ ಒಂದು ಮೆಸೇಜ್ ಬರೋದಾಗ್ಲಿ, ವೈಯಕ್ತಿಕವಾಗಿ ಯಾವುದೇ ಮೆಸೇಜ್ ಎಲ್ಲ ಕಳಿಸೋದಿಲ್ಲ. ಇದನ್ನು ನೀವು ಹಾಗೇನಾದ್ರೂ ಬಂದ್ರೆ ಅದು ನಿಮ್ಗೆ ಸ್ಪಾಮ್ ಅಂತ ಹೇಳಲಾಗ್ತದೆ. ಹಾಗಾಗಿ ನೀವು ಇದು ವೆಬ್ಸೈಟಿನ ಒಂದು ವಿಳಾಸವನ್ನು ಸರಿಯಾಗಿ ಗಮನಿಸಬೇಕು. ಹಾಗೆ ನೀವು ವೆಬ್ಸೈಟಿಗೆ ಹೋಗ್ಬೋದು. ನಂತರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಫೇಸ್ಬುಕ್ ಪೇಜಲ್ಲಿ ಕೂಡ ನೋಡ್ಬೋದು. ಪ್ರತಿದಿನ ಕ್ವಿಜ್ ಇರುತ್ತೆ ನಿಮಗೆ, ಅದು ವಾಟ್ಸ್ಆಪ್ ನಲ್ಲಿ ತಿಳಿಸಲಾಗ್ತದೆ. ಕ್ವಿಜ್ ಅಟೆಂಡ್ ಮಾಡೋದ್ರಿಂದ ನಿಮಗೆ 18 ದಿವಸಗಳ ನಂತರ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೂ ಈ 18 ದಿವಸಗಳ ತರಗತಿಯನ್ನು ಕೇಳೋದಕ್ಕೆ ನಿಮಗೆ ಈ ಒಂದು 3 ಪುಸ್ತಕಗಳ ಅಗತ್ಯ ಇರ್ತದೆ. ಒಂದು ಆತ್ಮ ಸಾಕ್ಷಾತ್ಕಾರ, ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಭಗವದ್ಗೀತಾ ಆಸ್ ಇಟ್ ಈಸ್, ಭಗವದ್ಗೀತಾ ಯಥಾರೂಪ, ಪರಿಪೂರ್ಣ ಪ್ರಶ್ನೆಗಳು, ಪರಿಪೂರ್ಣ ಉತ್ತರಗಳು, ಪರ್ಫೆಕ್ಟ್ ಕ್ವೆಶನ್ಸ್ ಅಂಡ್ ಪರ್ಫೆಕ್ಟ್ ಆನ್ಸರ್ಸ್, ಮತ್ತು ಜಪಮಾಲೆ, ಜಪಮ್ಯಾಗ್ ಇದು ನಿಮಗೆ ಸಿಗ್ತದೆ. ಈಗ ನಾವು ಸಂಕಲ್ಪ ಮಾಡೋಣ. ನೀವೆಲ್ಲರೂ ಕೂಡ ಮ್ಯೂಟಲ್ಲೇ ಇದ್ದುಕೊಂಡು ರಿಪೀಟ್ ಮಾಡಿ. ನಾನು ರಿಪೀಟ್ ಮಾಡಿದ್ಮೇಲೆ ಓಕೆ, ಇಲ್ಲಾದ್ರೆ ಅನ್ಮ್ಯೂಟ್ ಮಾಡ್ತೇನೆ, ಎಲ್ಲರೂ ಕೂಡ ರಿಪೀಟ್ ಮಾಡ್ಬೋದು. ಹರೇ ಕೃಷ್ಣ. ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ. ನೀವೆಲ್ಲರೂ ಕೂಡ ಸಂಕಲ್ಪ ತಗೊಂಡಿದ್ದೀರಿ. ಸೊ ಹಾಗಾಗಿ 18 ದಿವಸಗಳ ಈ ಒಂದು ತರಗತಿಯನ್ನು 18 ದಿವಸಗಳು ಕೂಡ ಕೇಳಿ. ಮಧ್ಯದಲ್ಲಿ ನಿಮಗೆ ಏನಾದ್ರೂ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಮರುದಿವಸ ಕೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಒಂದು ದಿನ ಗ್ಯಾಪ್ ಕೊಟ್ಟರು ಕೂಡ ನೆಕ್ಸ್ಟ್ ಡೇ ಖಂಡಿತವಾಗೂ ಬನ್ನಿ. ಇಲ್ಲಿ ಯಾರು ನಿಮ್ಗೆ ಕೇಳೋದಿಲ್ಲ ನಿನ್ನೆ ಯಾಕೆ ಬರ್ಲಿಲ್ಲ ನೀವು ಅಂತ. ನೀವು ಕ್ಲಾಸಸ್ ಅಟೆಂಡ್ ಮಾಡಿ 18 ದಿವಸಗಳು ಕೂಡ ಕೇಳಿ. ತರಗತಿಯನ್ನು ಕೇಳಿದ ನಂತರ ನಿಮಗೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ತಿಳಿಯುತ್ತೆ. ಸೊ ಎಲ್ಲರಿಗೂ ಕೂಡ ಶ್ರೀ ರಾಧಾ ಗೋವಿಂದರ ಮತ್ತು ಶಿಲ ಪ್ರಭುಪಾದರ ಆಶೀರ್ವಾದ ಇರಲಿ. ಈ 18 ದಿವಸಗಳ ತರಗತಿಯನ್ನು ಕೇಳುವಂತೆ ಅವರು ನಿಮಗೆ ಅನುಗ್ರಹ ಕೊಡ್ಲಿ ಅಂತ ಕೇಳಿಕೊಳ್ತೇನೆ. ಸೊ ನಿಮಗೆ ಈ ರೀತಿಯಾದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. 18 ದಿವಸಗಳು ನೀವು
ತರಗತಿಯನ್ನು ಅಟೆಂಡ್ ಮಾಡಿ ಕ್ವಿಜ್ ಇರುತ್ತೆ ನಿಮ್ಗೆ. ಅದನ್ನು ನೀವು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲಿಗೆ ಪೂರ್ವಭಾವಿ ನೋಟ ಆಯ್ತು. ಇನ್ನು ನಾವು ಇವತ್ತಿನ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ಹೇಳಿದ್ರೆ, ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ. ಆದ್ರೆ ಹಾಗೆ ಅಲ್ಲ, ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟದಲ್ಲ, ಇದು ಮಾನವ ಧರ್ಮಕ್ಕೆ ಸಂಬಂಧಪಟ್ಟದ್ದು. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿತೇವೆ, ತೋರಿಸುತ್ತೆ ನಮ್ಗೆ ಇದು. ಭಗವದ್ಗೀತೆಯ ಅಧ್ಯಾಯದಲ್ಲಿ ಏನಿದೆ ಅಂತ ನಾವು ನಿಮಗೆ ತಿಳಿಸ್ತೇವೆ. ಸೊ ಇಲ್ಲಿ ಭಗವದ್ಗೀತೆಯ ಒಂದು ಮೂಡ್ ಹೇಗಿದೆ ಅಂತ ಹೇಳಿದ್ರೆ, ಅರ್ಜುನನ ವಿಸ್ಮಯ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೀಡಾಗಿ ಭ್ರಮೆಗೆ ಒಳಗಾಗಿದ್ದಾನೆ. ಇದು ಕೂಡ ಕೃಷ್ಣ ಇಂಡೈರೆಕ್ಟ್ಲಿ ಒಂದು ವ್ಯವಸ್ಥೆ ಮಾಡುವಂತದ್ದು ಅಂತ ಹೇಳಿದ್ರೆ, ಕೃಷ್ಣನಿಗೆ ಭಗವದ್ಗೀತೆಯನ್ನು ಬೋಧಿಸಬೇಕಾಗತ್ತೆ. ಹಾಗಾಗಿ ಅವನು ಅರ್ಜುನನನ್ನು ಆಯ್ಕೆ ಮಾಡ್ತಾನೆ. ಅರ್ಜುನನ ಮೂಲಕ ಈ ಸಂದೇಶವು ಜನರಿಗೆ ಸಿಗ್ಲಿ ಅಂತ ಹೇಳಿ. ಸೊ ಇಲ್ಲಿ ಅರ್ಜುನ ಮೊದಲ ಕೇಳುಗನಾಗಿರ್ತಾನೆ. ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಗವಂತ ಹೇಳ್ತಾನೆ, ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ. ಇಲ್ಲಿಗೆ ಅರ್ಜುನ ಮೊದಲ ಕೇಳುಗನಾದ್ರಿಂದ ಅದು ಎಲ್ಲರ ಅನುಕೂಲಕ್ಕಾಗಿ. ಅರ್ಜುನನ ಗೊಂದಲ ಅಥವಾ ವಿಸ್ಮಯಕ್ಕೆ ಒಳಗಾಗದೇ ಇದ್ದಿದ್ರೆ ಭಗವಂತ ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವೇ ಇರ್ಲಿಲ್ಲ ಅಂತ ಹೇಳಲಾಗ್ತದೆ. ಸೊ ಅರ್ಜುನ ತುಂಬಾ ಬುದ್ಧಿವಂತ, ಯಾಕಂದ್ರೆ ಅವನು ಭಗವಂತನಿಗೆ ಶರಣಾಗ್ತಾನೆ ಈ ಗೊಂದಲವನ್ನು ಪರಿಹರಿಸಿಕೊಳ್ಳಲು. ನಾವು ಕೂಡ ಭಗವಂತನಿಗೆ ಶರಣಾಗ್ಬೇಕು. ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಕೂಡ ಭಗವಂತನಿಗೆ ಶರಣಾದ್ರೆ ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ. ಇಲ್ಲಿ ಭಗವದ್ಗೀತೆಯ ವಸ್ತು ಅಂದ್ರೆ 5 ಮೂಲ ಸತ್ವಗಳನ್ನು ಒಳಗೊಳ್ಳುತ್ತದೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈಶ್ವರ ಅಂತ ಹೇಳಿದ್ರೆ ದೇವೋತ್ತಮ ಪರಮ ಪುರುಷ ಭಗವಂತ ಶ್ರೀಕೃಷ್ಣ. ಜೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ. ನಂತರ ಪ್ರಕೃತಿ, ನಮ್ಮ ಸುತ್ತಮುತ್ತಿನ ಒಂದು ಐಹಿಕ ನಿಸರ್ಗ. ಕಾಲ ಅಂದ್ರೆ ಸಮಯ. ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು. ಅದರಿಂದ ನಮ್ಮ ಜೀವನ ನಿರ್ಧರಿತವಾಗ್ತದೆ. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿವೆ. ಅದರಲ್ಲಿ ಭಗವಂತ 574 ಶ್ಲೋಕಗಳನ್ನು ಹೇಳ್ತಾನೆ. ಅರ್ಜುನ 84 ಶ್ಲೋಕ ಹೇಳ್ತಾನೆ. ಸಂಜಯ 41 ಶ್ಲೋಕ. ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳುವಂಥದ್ದು. ಇಲ್ಲಿ ಧೃತರಾಷ್ಟ್ರ ಅಂತ ಹೇಳಿದ್ರೆ, ಇಲ್ಲಿ ನಾವು ಕೌರವರು ಪಾಂಡವರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿಗೆ 101 ಮಕ್ಕಳಿರ್ತಾರೆ. 100 ಗಂಡು ಮಕ್ಕಳು, ಒಬ್ಬಳು ಮಗಳು ದುಶ್ಯಲೆ. ದುರ್ಯೋಧನ ಮತ್ತು 99 ಮಕ್ಕಳು ಗಂಡು ಮಕ್ಕಳಾಗಿರ್ತಾರೆ. ಪಾಂಡುವಿನ ಹೆಂಡತಿ ಕುಂತಿಗೆ ಯಮಧರ್ಮರಾಜನಿಂದ ಯುಧಿಷ್ಠಿರ ಮಹಾರಾಜನನ್ನು ಪುತ್ರನಾಗಿ ಪಡೀತಾಳೆ. ವಾಯುವಿನಿಂದ ಭೀಮನನ್ನು ಪುತ್ರನಾಗಿ ಪಡೀತಾಳೆ. ಇಂದ್ರನಿಂದ ಅರ್ಜುನನನ್ನು. ಅದಾದ ಮೇಲೆ ನಕುಲ ಸಹದೇವರು ಕೂಡ ಅಶ್ವಿನಿ ಪುತ್ರರು ಎಂದು ಹೇಳಲಾಗ್ತದೆ. ಪಾಂಡುವಿನ ಇನ್ನೊಂದು ಹೆಂಡತಿ ಮಾದ್ರಿಯ ಮಕ್ಕಳು. ಸೊ ಇಲ್ಲಿ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಪಾಂಡುವಿನ ಸಾವು ಆದಾಗ ಧೃತರಾಷ್ಟ್ರನಿಗೆ ಹಸ್ತಿನಾಪುರವನ್ನು ನೋಡಿಕೊಳ್ಳೋದಕ್ಕೆ ವಹಿಸಲಾಗ್ತದೆ. ಅದಾದ ನಂತರ ಯುಧಿಷ್ಠಿರ ಮಹಾರಾಜನಿಗೆ ಹೋಗ್ಬೇಕಿತ್ತು. ಆದ್ರೆ ಧೃತರಾಷ್ಟ್ರ ಏನ್ ಮಾಡ್ತಾನೆ, ತನ್ನ ಪುತ್ರ ವ್ಯಾಮೋಹದಿಂದಾಗಿ ತನಗೆ ಸೇರ್ಬೇಕು ಇದು ಅಂತ ಹೇಳಿ ಅವನು ಕೊಡೋದಿಲ್ಲ. 5 ಹಳ್ಳಿಗಳನ್ನಾದ್ರೂ ಕೊಡುವಂತ ಕೃಷ್ಣನೇ ಹೋಗಿ ಸ್ವತಃ ಕೇಳಿದ್ರು ಕೂಡ ಕೊಡೋದಿಲ್ಲ ಅವರು. ನಿಷ್ಫಲವಾಗುತ್ತೆ ಯಾರು ಕೃಷ್ಣನ ಒಂದು ಪ್ರಯತ್ನ. ಕೃಷ್ಣನು ಎಲ್ಲಾ ರೀತಿಯಲ್ಲಿ ಸಂಧಾನ ಮಾಡ್ಲಿಕ್ಕೆ ನೋಡ್ತಾನೆ, ಆದ್ರೆ ಕೊಡೋದಿಲ್ಲ. ಯಾಕೆಂದ್ರೆ ಧೃತರಾಷ್ಟ್ರ ಒಂದು
ಕುರುಡ ಅಂತ ಆಧ್ಯಾತ್ಮಿಕವಾಗಿ ಕೂಡ ಕುರುಡನಾಗಿರ್ತಾನೆ ಅಂತ ಹೇಳಲಾಗ್ತದೆ. ಅಂದ್ರೆ ಇಲ್ಲಿ ಧೃತರಾಷ್ಟ್ರನಿಗೆ ಕುರುಡ ಅಂತ ಗೊತ್ತಿದೆ, ಆದ್ರೆ ಅವನು ಆಧ್ಯಾತ್ಮಿಕವಾಗಿ ಕೂಡ ಕುರುಡನಾಗಿರ್ತಾನೆ. ಅದರಿಂದ ಅವನು ಪುತ್ರ ವ್ಯಾಮೋಹದಿಂದಾಗಿ ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಭಗವಂತನ ಇಚ್ಛೆಯಾದ ಕಾರಣ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಈ ಕುರುಕ್ಷೇತ್ರ ಯುದ್ಧವು ನಡಿಬೇಕು. ಕುರುಕ್ಷೇತ್ರ ಯುದ್ಧಕ್ಕಿಂತ ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಸಂಸ್ಥಾಪನೆ ಆಗ್ಲೇಬೇಕು ಅಂತ ಹೇಳೋದ್ರಲ್ಲಿ ಧರ್ಮವನ್ನು ಸ್ಥಾಪಿಸೋದಕ್ಕೋಸ್ಕರ ಈ ಒಂದು ಕುರುಕ್ಷೇತ್ರ ಯುದ್ಧವು ನಡೆಯುತ್ತದೆ. ಶ್ರೀ ಶ್ರೀ ರಾಧಾ ಗೋವಿಂದರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ. ಅರ್ಜುನ ವಿಷಾದ ಯೋಗ, ಮೊದಲನೇ ಅಧ್ಯಾಯ. ಶ್ರೀಲ ಪ್ರಭುಪಾದ್ ಕಿ ಜೈ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಧೃತರಾಷ್ಟ್ರನ ವಿಚಾರಣೆ ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು ನೀವು. ಪ್ರಮುಖ ಪದಗಳು ಕಿಂ ಅಕುರ್ವತ. ಇದು ಶ್ಲೋಕದ ಪ್ರಮುಖ ಪದಗಳನ್ನು ಇಲ್ಲಿ ನಿಮಗೆ ಕೀವರ್ಡ್ಸ್ ನೀಡಲಾಗ್ತದೆ. ದುರ್ಯೋಧನನ ಭಯ 2ರಿಂದ 11ನೇ ಶ್ಲೋಕ. ಮಹತಿಂ ಚಮುಂ ವ್ಯೂಢಾಂ. ಶಂಖಗಳನ್ನು ಓದಿದರು 12ರಿಂದ 19ನೇ ಶ್ಲೋಕದಲ್ಲಿ ನೋಡ್ಬೋದು. ಹೃದಯಾನಿ ವ್ಯದಾರಯತ್. ಅರ್ಜುನನ ಅವಲೋಕನ 20ರಿಂದ 27ನೇ ಶ್ಲೋಕ. ಗಾಂಡೀವಂ ಸ್ರಂಸತೆ ಹಸ್ತಾತ್. ಯುದ್ಧ ಮಾಡದಿರಲು ಅರ್ಜುನನ ಕಾರಣಗಳು 28ರಿಂದ 46ನೇ ಶ್ಲೋಕ. ಅಪ್ರತೀಕಾರಂ ಆಶಸ್ತ್ರಂ. ಒಂದೇ ದೃಶ್ಯಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳು. ಸೊ ಇಲ್ಲಿ ನೋಡ್ಬೋದು ನೀವು. ಧೃತರಾಷ್ಟ್ರ ಇದು ತಮೋ ಗುಣಕ್ಕೆ ಉದಾಹರಣೆಯಾಗಿದ್ದಾನೆ, ಸತ್ವಗುಣಕ್ಕೆ ಅರ್ಜುನನು ಅಂತಾದ್ರೆ ರಜೋಗುಣಕ್ಕೆ ದುರ್ಯೋಧನ. ಶ್ರೀಲ ಪ್ರಭುಪಾದ್ ಕಿ ಜೈ. ಮೊದಲನೇ ಶ್ಲೋಕವನ್ನು ನೋಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸೊ ಇಲ್ಲಿ ಧೃತರಾಷ್ಟ್ರ ಎಷ್ಟು ಶ್ಲೋಕ ಹೇಳ್ತಾನೆ? ಒಂದೇ ಒಂದು ಶ್ಲೋಕ ಹೇಳುವಂಥದ್ದು. ಈ ಒಂದು ಶ್ಲೋಕವನ್ನು ಧೃತರಾಷ್ಟ್ರ ಹೇಳುವಂಥದ್ದು. ಇಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ದಾನೆ? ಅವನ ಒಂದು ತಾರತಮ್ಯ ಒಂದು ಮನೋಭಾವವನ್ನು ನೋಡ್ಬೋದು. ಏನು ಹೇಳ್ತಾ ಇದ್ದಾನೆ ಅವನು? ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಮಕ್ಕಳು ಅಂತ ಹೇಳಿದ್ರೆ ಯಾರು? ಅವನ ತಮ್ಮನ ಮಕ್ಕಳೇ ಆಗಿರ್ತಾರೆ. ಆದ್ರೆ ಇಲ್ಲಿ ಅವನು ಆ ಒಂದು ಭೇದ ಭಾವವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳುವಂಥದ್ದು, ಅವನು ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ, ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ಕುರುಡನಾಗಿರ್ತಾನೆ. ಪುತ್ರನ ವ್ಯಾಮೋಹದಿಂದ ಅವನಿಗೇನು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ ಇಲ್ಲಿ ಇದು ಮಹತ್ವದ್ದು. ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ರು. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೋ ಇಲ್ಲವೋ ಅಂತೇಳಿ ಒಂದು ಅನುಮಾನ ಬರುತ್ತೆ, ಸಂದೇಹ ಆಗುತ್ತೆ. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನಲ್ಲಿ ಕೇಳುವಂಥದ್ದು. ಸಂಜಯ ವೇದವ್ಯಾಸರ ಪರಮ ಶಿಷ್ಯ. ಇಲ್ಲಿ ಧೃತರಾಷ್ಟ್ರನ ಮಂತ್ರಿ ಮತ್ತು ಸಾರಥಿ ಕೂಡ ಆಗಿರ್ತಾರೆ. ಯಾವಾಗ್ಲೂ ಧೃತರಾಷ್ಟ್ರನ ಜೊತೆಯಲ್ಲಿ ಇರುವಂತದ್ದು ಸಂಜಯನಿಗೆ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ನೀಡಿರುತ್ತಾರೆ. ಏಕೆಂದ್ರೆ ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾನೆ ಸಂಜಯ. ಹಾಗಾಗಿ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡೇ ಸಂಜಯ ಆ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ನೋಡ್ತಾ ಇರ್ತಾನೆ. ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಕುರುಡನಾದ ಕಾರಣ ಅವನು ಆ ಒಂದು ಯುದ್ಧ ಭೂಮಿಗೆ ಹೋಗಿರೋದಿಲ್ಲ. ಹಾಗಾಗಿ ಅವನು ಆಸ್ಥಾನದಲ್ಲಿ ಇದ್ದುಕೊಂಡು ಸಂಜಯನಿಂದ ತಿಳಿದುಕೊಳ್ತಾ ಇದ್ದಾನೆ. ಸಂಜಯ ಎಲ್ಲ ನೋಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಈ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಿ ಹೇಗೆ ಒಂದು ತರಗತಿಯನ್ನು ನೋಡ್ಲಿಕ್ಕೆ ಆಗ್ತಾ ಇದೆ, ಅದೇ ರೀತಿ ಆ ಒಂದು ಸಮಯದಲ್ಲಿ ಆ ಕಾಲದಲ್ಲಿ ಈ ರೀತಿಯಾಗಿ ಅವರಿಗೆ ದಿವ್ಯ ದೃಷ್ಟಿಯನ್ನು ನೀಡಿರ್ತಾರೆ. ಅದರಿಂದ ನೋಡ್ತಾ ಇದ್ರು ಅಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ವಿವರಿಸ್ತಾ ಇದ್ದ ಧೃತರಾಷ್ಟ್ರನಿಗೆ. ಹಾಗೆ ಇಲ್ಲಿ ಸಂಜಯನ ಹತ್ರ ಕೇಳುವಂಥದ್ದು ಧೃತರಾಷ್ಟ್ರ. ಧರ್ಮಕ್ಷೇತ್ರ ಅನ್ನುವಂಥದ್ದು ಮಹತ್ವದ್ದು. ಯಾಕೆಂದ್ರೆ ಇಲ್ಲಿ ಭಗವಂತನೇ ಅರ್ಜುನನ ಪಕ್ಷದಲ್ಲಿ ಇದ್ದಾನೆ.
ಆದುದರಿಂದ ಅದನ್ನು ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಪವಿತ್ರ ಪೂಜಾ ಸ್ಥಳ ಅಂತ ಹೇಳಲಾಗ್ತದೆ. ಸ್ವರ್ಗದ ನಿವಾಸ ಅಂತ ಹೇಳಲಾಗ್ತದೆ. ಸೊ ಆ ಪವಿತ್ರ ಕ್ಷೇತ್ರವು ಯುದ್ಧದ ಮೇಲೆ ಯಾವ ಪ್ರಭಾವ ಬೀರ್ತದೆ ಅಂತ ಹೇಳಿ ಇಲ್ಲಿ ಧೃತರಾಷ್ಟ್ರನಿಗೆ ಭಯ ಇತ್ತು. ಹಾಗಾಗಿ ಅವನು ಈ ರೀತಿ ಪ್ರಶ್ನೆ ಕೇಳುವಂತದ್ದು, ನನ್ನ ಪುತ್ರರು ಮತ್ತು ಪಾಂಡು ಪುತ್ರರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ. ಆಕ್ಚುಲಿ ಯುದ್ಧ ಭೂಮಿಯಲ್ಲಿ ಏನ್ ಮಾಡ್ತಾರೆ, ಅವರು ಯುದ್ಧ ಮಾಡ್ಬೇಕು. ಆದ್ರೆ ಇಲ್ಲಿ ಧೃತರಾಷ್ಟ್ರ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಇದನ್ನು ಹೇಗೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ, ಈ ಹಾಲಿಗೆ ಹೋಲಿಸುವಂತದ್ದು. ಧರ್ಮಕ್ಷೇತ್ರವನ್ನು ಹಾಲಿಗೆ ಹೋಲಿಸಿದ್ರೆ, ಈಗ ಶುಭ ಸಂಕೇತವಾಗಿ ಗೃಹ ಪ್ರವೇಶದಲ್ಲಿ ಹಾಲನ್ನು ಉಕ್ಕಿಸ್ತಾರೆ. ಅದಕ್ಕೆ ಹುಳಿ ಹಿಂಡಿದ್ರೆ ಏನಾಗ್ತದೆ, ಇಲ್ಲಿ ಧೃತರಾಷ್ಟ್ರ ಹುಳಿ ಹಿಂಡುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದು ಏನಾಗ್ತದೆ, ಹಾಲು ಒಡೆಯುತ್ತೆ, ಅದನ್ನು ಮತ್ತೆ ರಸಗುಲ್ಲ ಮಾಡುವಂಥದ್ದು. ಸೊ ಇಲ್ಲಿ ಧೃತರಾಷ್ಟ್ರನ ಪ್ರಶ್ನೆ ಹೇಗಿತ್ತು ಅಂತ ಹೇಳಿದ್ರೆ, ಆ ರಸಗುಲ್ಲವನ್ನು ತಿನ್ನುವುದನ್ನು ಬಿಟ್ಟು ಏನು ಮಾಡ್ಬೇಕು ಅಂತ ಕೇಳಿದಾಗಾಯ್ತು ಅಂತ ತಿಳಿಬಹುದು ನಾವು ಇಲ್ಲಿ. ಅಂದ್ರೆ ಅವನಿಗೆ ಗೊತ್ತಿತ್ತು ಯುದ್ಧದಲ್ಲಿ ಏನಾಗುತ್ತೆ ಅಂತ ಒಂದು ಸಂದೇಹ ಇತ್ತು. ಹಾಗಾಗಿ ಅವನಿಗೆ ಭಯದಿಂದ ಆ ರೀತಿಯಾಗಿ ಕೇಳುವಂಥದ್ದು. ಇಲ್ಲಿ ಭಗವಂತನು ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ ಅಂತ ಹೇಳಲಾಗಿದೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಭಗವಂತ ಮಾಡಲಿದ್ದಾನೆ, ಧರ್ಮಕ್ಷೇತ್ರ ಅಂತ ಹೇಳಲಾಗ್ತದೆ. ಸೊ ಭಗವದ್ಗೀತೆ ಧರ್ಮದಿಂದ ಪ್ರಾರಂಭವಾಗ್ತದೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ. ಸೊ ಧರ್ಮದಿಂದಲೇ ಕೊನೆ ಆಗ್ತದೆ ಅಂತ ಹೇಳಿದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆದ್ದರಿಂದ ಭಗವದ್ಗೀತೆ ಪವಿತ್ರ ಗ್ರಂಥ, ಧರ್ಮದಿಂದ ಪ್ರಾರಂಭವಾಗಿ ಧರ್ಮದಿಂದ ಕೊನೆಗೊಳ್ಳುವಂತ ಧರ್ಮ ಗ್ರಂಥ ಈ ಭಗವದ್ಗೀತೆ. ಆದುದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಧರ್ಮವನ್ನು ಪಾಲಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತದೆ. ಯಾಕಂದ್ರೆ ಧರ್ಮ ಕ್ಷೇತ್ರದಲ್ಲಿ ಧರ್ಮವನ್ನು ಯಾರು ಅನುಸರಿಸುತ್ತಾರೆ ಅವರಿಗೆ ಜಯ ಖಂಡಿತ ಅಂತ ನಾವು ನೋಡ್ಬೋದು. ಅದಿಲ್ಲಿ ನೋಡ್ಬೋದು ನೀವು. ಧರ್ಮಕ್ಷೇತ್ರ ಅಂದ್ರೆ ಹಾಲನ್ನು ಉಕ್ಕಿಸುವಂತದ್ದಾದ್ರೆ ಹಾಲಿಗೆ ಹುಳಿ ಹಿಂಡುವಂಥದ್ದು. ಮಾಮಕ ಪಾಂಡವ, ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನು ಮಾಡ್ತಾ ಇದ್ರು, ಕಿಮಕುರ್ವತ ಏನು ಮಾಡ್ತಾ ಇದ್ರು ಅಂತ ದುರ್ಯೋಧನನ ಪ್ರಶ್ನೆ ಆಗಿತ್ತು. ಸೊ ಇಲ್ಲಿ ಪ್ರಶ್ನೆ ನಿಮಗೆ ಏನು ಅಂತ ಹೇಳಿದ್ರೆ, ಧೃತರಾಷ್ಟ್ರ ಯುದ್ಧ ಭೂಮಿಯನ್ನು ಅವನು ಹೇಗೆ ನೋಡುತ್ತಾನೆ, ಉತ್ತರವನ್ನು ನೀವು ಚಾಟ್ ನಲ್ಲಿ ನೀಡಬಹುದು. ಯುದ್ಧವನ್ನು ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ, ಕಣ್ಣು ಇಲ್ಲ ಅವನು ಸಂಜೆ ಮೂಲಕ ನೋಡ್ತಾನೆ ಅಂತ ಆ ರೀತಿ ಅಲ್ಲ, ಅವನ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿ ಅದನ್ನ ನೀವು ಚಾಟ್ ನಲ್ಲಿ ಹಾಕ್ಬೋದು. ಧೃತರಾಷ್ಟ್ರನು ಹೇಗೆ ನೋಡ್ತಾ ಇದ್ದಾನೆ. ಆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಿ. 108 ದೇವಸ್ಥಾನಗಳು ಪ್ರಭುಪಾದರು ಕಟ್ಟಿದ್ರು ಅಂತೇಳಿ, ಚೈತನ್ಯ ಮಹಾಪ್ರಭುಗಳು ಅಂತಾನು ಕೂಡ ನೀಡಿದ್ದೀರಾ. ಧನ್ಯವಾದಗಳು. ಹಾಗೂ 67 70 ವರ್ಷ ಆಗುತ್ತೆ ಅವರಿಗೆ. ರೂಪಾಲಿ ಅವರು ಅಂತರ್ದೃಷ್ಟಿ ಅಂತ ಬರೆದಿದ್ದಾರೆ. ಧೃತರಾಷ್ಟ್ರನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅನುಮಾನಾಸ್ಪದ. ಕುರುಕ್ಷೇತ್ರ ಧರ್ಮಸ್ಥಳ, ನಮ್ಮ ಸೈನ್ಯ ಹೇಗೆ ಗೆಲ್ಲುತ್ತದೆ, ಒಂದ್ ರೀತಿ ಅನುಮಾನ ಹೇಗೋ. ಯಾಕಂತ ಹೇಳಿದ್ರೆ ಅವರಿಗೆ ಅಧರ್ಮದಲ್ಲಿ ಇದ್ದವರಿಗೆ ಯಾವಾಗ್ಲೂ ಭಯ ಅಂತ ಹೇಳಲಾಗ್ತದೆ. ಅನುಮಾನ, ಇದು ಹೇಗೆ ನನ್ನ ಮಕ್ಕಳು ಮತ್ತೆ ರಾಜ್ಯ ಆಗ್ತಾರ ಏನೋ, ಯುದ್ಧದಲ್ಲಿ ಯುದ್ಧ ಮಾಡ್ತಾರಾ ಇಲ್ವಾ ಅಂತ ಆ ರೀತಿಯಾಗಿ. ಚಂದ್ರ ಅವರು ಧರ್ಮದ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಕ್ಚುಲಿ ಅವರು ಅಧರ್ಮದ ಪರವಾಗಿದ್ದ ಕಾರಣ ಅವರಿಗೆ ಆ ಒಂದು ಭಯ ಇದೆ, ಏನಾಗುತ್ತೋ ಏನೋ ಯುದ್ಧದಲ್ಲಿ, ಅಥವಾ ಇವರು ಯುದ್ಧ ಮಾಡ್ತಾರಾ ಇಲ್ವಾ ನನ್ನ ಮಕ್ಕಳು, ಹಾಗೆ ರಾಜಿ ಆಗ್ಬಿಡ್ತಾರ ಏನೋ, ಈ ಒಂದು ರಾಜ್ಯವನ್ನು ಕೊಟ್ಟು ಬಿಡ್ತಾರ ಏನೋ ಅಂತ ಆ ರೀತಿಯಾದ ಒಂದು ಭಯದಿಂದ ಕೇಳ್ತಾ ಇರೋದು. ಭಯಭೀತನಾದ ಅನ್ಯಾಯ ಬಾಂಧವ್ಯದಿಂದಾಗಿ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಧೃತರಾಷ್ಟ್ರ ದುರ್ಯೋಧನ ಏನ್ ಮಾಡ್ತಾರೆ, ಪಾಂಡವರು ಚಿಕ್ಕವರಿರುವಾಗ್ಲೇ ಅವರನ್ನು ಸಾಯಿಸುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ವಿಷ ಹಾಕಿಕೊಳ್ಳುವಂಥದ್ದು, ನಂತರ ಅವರು ಮನೆಗೆ ಬೆಂಕಿ ಹಚ್ಚುವಂಥದ್ದು, ಈ ರೀತಿಯಾದೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ
ಸ್ವಲ್ಪವೂ ಕೂಡ ಪಾಂಡವರಿಗೆ ಒಂದು ಹಳ್ಳಿಗಳನ್ನು ಕೊಡಬಾರ್ದು, ರಾಜ್ಯವನ್ನು ಕೊಡಬಾರ್ದು ಅಂತ ಇರುತ್ತೆ. ಪಕ್ಷಪಾತ ಮಾಡ್ತಾ ಇದ್ದಾನೆ. ನಾನು ಮತ್ತು ನನ್ನದು ಮನಸ್ಥಿತಿ, ಇದು ಐಹಿಕವಾದಂಥದ್ದು. ಇದೆಲ್ಲವೂ ಕೂಡ ಈ ಒಂದು ಯಾವುದು ನಶಿಸುತ್ತೆ ಅದರ ಬಗ್ಗೆ ಹೆಚ್ಚು ವ್ಯಾಮೋಹವನ್ನು ಇಟ್ಟುಕೊಂಡಿದ್ದಾನೆ ಭೌತಿಕವಾಗಿ ಅಂತ ನೋಡ್ಬೋದು. ಎಸ್, ರಾಧಿಕಾ ಅವರು ಅನುಮಾನ ದೃಷ್ಟಿ ಅಂತ ಹೇಳಿದ್ದಾರೆ. ಧೃತರಾಷ್ಟ್ರ ಬಾಂಧವ್ಯ ವಿರುದ್ಧ ವಾತ್ಸಲ್ಯ. ಉತ್ತರವನ್ನು ಚಾಟ್ನಲ್ಲಿ ಇರ್ಬೋದು. ಬಾಂಧವ್ಯ ಅಂದ್ರೆ ವಿರುದ್ಧ ವಾತ್ಸಲ್ಯ. ತನ್ನ ಮಕ್ಕಳು ಮತ್ತು ತನ್ನ ತಮ್ಮನ ಮಕ್ಕಳು, ಪಾಂಡುವಿನ ಮಕ್ಕಳು, ಈ ರೀತಿಯಾಗಿ ತಾರತಮ್ಯ ಮಾಡುವಂತ ಮನಸ್ಥಿತಿ. ನಮ್ಮ ಮನಸ್ಸನ್ನು ದುರ್ಯೋಧನನಿಗೆ ಹೋಲಿಕೆ ಮಾಡಿ ಮತ್ತು ನಮ್ಮನ್ನು ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಿದ್ರೆ ಹೇಗಿರ್ತದೆ ಅಂತ ನೀವು ಉತ್ತರವನ್ನು ಹಾಕ್ಬೋದು. ನಮ್ಮ ಮನಸ್ಸನ್ನು ದುರ್ಯೋಧನನಿಗೆ ಹೋಲಿಕೆ ಮಾಡಬೇಕು, ನಮ್ಮನ್ನು ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಬೇಕು. ಧೃತರಾಷ್ಟ್ರ ಅತೃಪ್ತಿ ಮತ್ತು ಅಧರ್ಮ ನಡುವಿನ ಸಂಬಂಧ. ಅವನು ಸರಿಯಾಗಿ ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ರೆ ಏನು ಫಲಿತಾಂಶ ಸಿಗುತ್ತಿತ್ತು? ಈಗ ಧೃತರಾಷ್ಟ್ರ ಸರಿಯಾಗಿ ಯುಧಿಷ್ಠಿರನಿಗೆ ಸಿಂಹಾಸನ ಕೊಡ್ತಿದ್ರೆ ಏನು ಆಗ್ತಿತ್ತು ಅಂತ ನಿಮ್ಮ ಬರಿಬಹುದು, ಚಾಟ್ ನಲ್ಲಿ ಹಾಕ್ಬೋದು. ಎಸ್, ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿಗೆ ಎಲ್ಲಾ ಸ್ವಾರ್ಥ ಮನೋಭಾವನೆ ಅಂತ ಹಾಕಿದಿರಿ. ಓಕೆ, ಅನುಮಾನದ ದೃಷ್ಟಿ, ಧರ್ಮವು ಧರ್ಮ. ಓಕೆ, ಈಗಿನ ಪ್ರಶ್ನೆ ಬಂದು, ಒಂದು ವೇಳೆ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ರೆ ಏನು ಫಲಿತಾಂಶ ಸಿಗುತ್ತಿತ್ತು? ಓಕೆ, ಪ್ರವೀಣ ಅವ್ರು ಹೇಳ್ತಾ ಇರೋದು ಯುದ್ಧ ಆಗ್ತಾನೆ ಇರ್ಲಿಲ್ಲ, ಧರ್ಮದ ದಾರಿ ಇರ್ತಿತ್ತು. ಎಸ್, ವೆರಿ ಗುಡ್ ರಾಧಿಕಾ ಅವರು, ಪ್ರವೀಣ ಅವರು ಹೇಳಿದ್ದಾರೆ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹದೀಂ ಚ ಮೂಂ ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇಲ್ಲಿ ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರಾದ್ರೂ ಹೇಳ್ಬೋದಾ? ಓಕೆ, ಆಗಿನ ಪ್ರಶ್ನೆಗೆ ಉತ್ತರವನ್ನು ಕೃತಿಕಾ ಅವರು ಕೊಟ್ಟಿರುವಂತದ್ದು. ಕೃತಿಕ್ ಅವರು ಧರ್ಮದಾರಿ ಆಗ್ತಿತ್ತು, ಧರ್ಮಕ್ಕೆ ಜಯ ಸಿಗೋದಿತ್ತು. ಚಾಟ್ ನಲ್ಲಿ ಹಾಕಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ. ದುರ್ಯೋಧನ ಮತ್ತು ಗುರು ಹೆಸರು ಗೊತ್ತಾ? ದ್ರೋಣಾಚಾರ್ಯರು. ಸೊ ಇಲ್ಲಿ ಗುರುವಿನ ಬಳಿಗೆ ಬಂದು ಏನ್ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ದೊಡ್ಡ ಕಣ್ಣು ಮಾಡಿಬಿಟ್ಟು ಸ್ವಲ್ಪ ಅಪರಾಧಯುಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಈ ರೀತಿಯಾಗಿ ಗುರುವಿನ ಬಳಿ ಮಾತನಾಡುವುದು ಸರಿಯಾ? ದುರ್ಯೋಧನ ವಿತ್ ದ್ರೋಣಾಚಾರ್ಯ ಅಂತ ಮಂಜುಳಾ BH ಅವರು, ವಿನಿತಾ ಅವರು, ನಿಶಾಂತ್ ಅವರು ತಿಳಿಸಿದ್ದಾರೆ. ಎಸ್, ಓಕೆ, ಇಲ್ಲಿ ದ್ರೋಣಾಚಾರ್ಯರು ಪೂಜಾರ್ಹರಾಗಿರ್ತಾರೆ, ಗುರುಗಳಾಗಿರ್ತಾರೆ. ಅವರ ಬಳಿ ಬಂದು ದುರ್ಯೋಧನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ, ದೊಡ್ಡ ಕಣ್ಣು ಮಾಡಿ ಸ್ವಲ್ಪ ಅಪರಾಧಯುಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅರ್ಜುನನ ಹೆಂಡತಿ ದ್ರೌಪದಿಯ ತಂದೆ ದೃಪದ, ದ್ರೋಣಾಚಾರ್ಯರು ಮತ್ತು ದೃಪದನಿಗೂ ಒಂದು ರಾಜಕೀಯ ಕಲಹ ಉಂಟಾಗುತ್ತೆ. ಅದರಿಂದ ಆ ಕಲಹದಿಂದ ದೃಪದ ಏನ್ ಮಾಡ್ತಾನೆ, ಒಂದು ಯಜ್ಞವನ್ನು ಮಾಡ್ತಾನೆ. ಆ ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಕೊಲ್ಲಬಲ್ಲ ಮಗನನ್ನು ಪಡೆಯುವ ಒಂದು ವರವನ್ನು ಪಡಿತಾನೆ. ಹಾಗೆ ಆ ಯಜ್ಞದಿಂದ, ಆ ಒಂದು ಯಾಗದಿಂದ ಬರುವಂತವರೇ ದುಷ್ಟದ್ಯುಮ್ನ ಮತ್ತು ದ್ರೌಪದಿ. ಅವರು ಮಗುವಾಗಿ ಬಂದಿರೋದಿಲ್ಲ, ಅವರು ನೇರವಾಗಿ ಬಂದಿರುವಂತದ್ದು ಆ ಒಂದು ಅಗ್ನಿಯಿಂದ. ಸೊ ಹಾಗೆ ಆ ದೃಷ್ಟದ್ಯುಮ್ನ ನಂತರ ವಿದ್ಯೆಯನ್ನು ಕಲೀಲಿಕ್ಕೆ ಹೋಗುವಂತದ್ದು ಯಾರ ಬಳಿ? ದ್ರೋಣಾಚಾರ್ಯರ ಬಳಿ. ದ್ರೋಣಾಚಾರ್ಯರಿಗೆ ತಿಳಿದಿರುತ್ತೆ ತನ್ನ ಯಾರು ದೃಪದನ ಮಗನಿಂದಲೇ ತನ್ನ ಸಾವು ಸಂಭವಿಸ್ತದೆ ಅಂತ ಹೇಳಿ. ಆದ್ರೂ ಕೂಡ ದ್ರೋಣಾಚಾರ್ಯರು ವಿದ್ಯೆಯನ್ನು ಕಲಿಸ್ತಾರೆ, ವಿದ್ಯೆಯನ್ನು ಕಲಿಸುವಂತದ್ದು. ಯಾಕಂತ ಹೇಳಿದ್ರೆ
ಅವರು ಅವರ ಧರ್ಮವನ್ನು ಪಾಲಿಸ್ತಾ ಇದ್ರು. ಅವರು ಬ್ರಾಹ್ಮಣ ಧರ್ಮ ಅಂದ್ರೆ ಅವರು ಆ ವಿದ್ಯೆಯನ್ನು ಕಲಿಸುವಂತದ್ದು ಅವರ ಧರ್ಮವಾಗಿರ್ತದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿದ್ರು ಅಂತ ಹೇಳಿದ್ರೆ ಅವರು ಸಾವಿಗೆ ಹೆದರ್ತಾ ಇರ್ಲಿಲ್ಲ. ಸಾವಿಗಿಂತಲೂ ಅವರು ಧರ್ಮವನ್ನು ಪಾಲಿಸ್ತಾ ಇದ್ರು. ಯಾರಾದ್ರೂ ನನ್ನಲ್ಲಿ ವಿದ್ಯಾಪೇಕ್ಷೆಯಿಂದ ಬಂದ್ರೆ ಅವರಿಗೆ ನಾನು ಕಲಿಸ್ಬೇಕು, ಖಂಡಿತವಾಗಿ ಬೋಧಿಸ್ಬೇಕು ಅಂತ ದ್ರೋಣಾಚಾರ್ಯರಿಗೆ ತಿಳಿದಿತ್ತು. ಆದುದರಿಂದ ಅವರು ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಈ ಒಂದು ಯುದ್ಧ ವಿದ್ಯೆಯನ್ನು ಕಲಿಸಲು ಒಪ್ಪಿಸ್ತಾರೆ. ಕುರುಕ್ಷೇತ್ರ ರಣರಂಗದಲ್ಲಿ ಈಗ ದೃಷ್ಟದ್ಯುಮ್ನ ಏನ್ ಮಾಡ್ತಾನೆ, ಪಾಂಡವರ ಪಕ್ಷದಲ್ಲಿ ಇದ್ದು ಅವನು ಒಂದು ಸೇನಾ ವ್ಯೂಹ ರಚನೆಯನ್ನು ಮಾಡಿರ್ತಾನೆ. ಅದೆಲ್ಲವೂ ಕೂಡ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರಿಂದ ಕಲ್ತಿರುವಂತದ್ದು. ಅದನ್ನು ಇಲ್ಲಿ ಹೇಳುವಂತದ್ದು ದುರ್ಯೋಧನ, ನಿಮಗೆ ಗೊತ್ತಿದ್ರು ಕೂಡ ಅವರಿಗೆ ಹೋಗಿ ವಿದ್ಯೆಯನ್ನು ಕಲಿಸಿದ್ದೀರಾ. ನಿಮಗೆ ಅವರಿಂದಲೇ ಸಾವು ಬರ್ತದೆ ಅಂತ ಹೇಳಿ ಗೊತ್ತಿತ್ತು, ಆದ್ರೂ ನೀವು ಕಲಿಸಿದ್ದೀರಿ. ಈಗ ಮತ್ತೆ ನೀವು ಈ ಒಂದು ಯುದ್ಧದಲ್ಲಿ ಕೂಡ ಅವರಿಗೆ ಹೋಗಿ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಆ ಎಚ್ಚರಿಕೆಯನ್ನು ನೀಡೋದು. ಒಂದ್ ರೀತಿಯಾದ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾನೆ ತನ್ನ ಗುರುವಿಗೆ. ಇದೇ ರೀತಿ ನೀವು ಪಾಂಡವರ ಬಗ್ಗೆ ಉದ್ಧಾರ ಆಗ್ಬಾರ್ದು ಅಂತ ಹೇಳಲು ಬಯಸ್ತಾ ಇದ್ದಾನೆ. ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನು ವಿಶ್ಲೇಷಿಸಿ. ನೀವು ಚಾಟ್ ನಲ್ಲಿ ಇಡಬಹುದು. ದುರ್ಯೋಧನನ ರಾಜಕೀಯ ನಡವಳಿಕೆ. ಓಕೆ, ರಾಧಿಕಾ ಅವರು ಅಧರ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡುವ. ದ್ರೋಣಾಚಾರ್ಯರು ಈ ಬಾರಿ ಪಾಂಡವರೊಂದಿಗೆ ಸೌಮ್ಯವಾಗಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ದೃಷ್ಟದ್ಯುಮ್ನನನ್ನು ದ್ರುಪದ ಪುತ್ರೇಣ, ದ್ರೋಣನ ಶತ್ರು, ದ್ರುಪದನ ಮಗ ಎಂದು ಕರೆಯುವುದು. ಹೇಳಿದ್ರೆ ಈಗ ದ್ರೋಣಾಚಾರ್ಯರಿಗೆ ದ್ರುಪದನ ಮೇಲೆ ಸಿಟ್ಟಿರುತ್ತೆ ಅಲ್ವಾ, ಅವನ ಹೆಸರು ಕೇಳಿದ ಕೂಡಲೇ ಸಿಟ್ಟು ಬರುತ್ತೆ. ಅದು ಗೊತ್ತಿದೆ ಅವನಿಗೆ, ಯಾರಿಗೆ, ದುರ್ಯೋಧನನಿಗೆ. ಹಾಗಾಗಿ ಅವನು ಮತ್ತೆ ಇಲ್ಲಿ ನೆನಪು ಮಾಡುವಂಥದ್ದು ದ್ರುಪದ ಪುತ್ರೇಣ ಅಂತ ಹೇಳಿದ್ರೆ ದ್ರೋಣನ ಶತ್ರು, ದ್ರುಪದನ ಮಗ ಅಂತ ಹೇಳಿ. ದ್ರೋಣಾಚಾರ್ಯರು ಯುದ್ಧವನ್ನು ಗಂಭೀರವಾಗಿ ಪರಿಗಣಿಸಲು ಪಾಂಡವರ ಕಡೆಯಿಂದ ಬಂದ ಎಲ್ಲಾ ಮಹಾನ್ ವೀರರನ್ನು ಉಲ್ಲೇಖಿಸಿದರು. ನಂತರ ಹೇಳ್ತಾನೆ, ಭೀಮ ಮತ್ತು ಅರ್ಜುನರೊಂದಿಗೆ ಯುದ್ಧದಲ್ಲಿ ಎಲ್ಲರೂ ಸಮಾನರು ಎಂದು ಅವರು ಹೇಳ್ತಾರೆ. ಇಲ್ಲಿ ದುರ್ಯೋಧನ ಅವನ ಒಂದು ರಾಜಕೀಯ ನಡವಳಿಕೆ ಹೇಗಿದೆ. ದ್ರೋಣಾಚಾರ್ಯರು ಅವರು ಬ್ರಾಹ್ಮಣರಾಗಿರ್ತಾರೆ. ಹಾಗೆ ಅವರನ್ನು ಮೊದಲಿಗೆ ಹೇಳುವಂಥದ್ದು ನೀವು ಮತ್ತು ಭೀಷ್ಮಾಚಾರ್ಯರು, ಹೀಗೆ ಎಲ್ಲರೂ ಕೂಡ ಇದ್ದಾರೆ. ಭೀಮ ಮತ್ತು ಅರ್ಜುನರೊಂದಿಗೆ ಯುದ್ಧದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವಂಥದ್ದು. ಎಲ್ಲಾ ಮಹಾನ್ ವೀರರ, ಯಾರು ಪಾಂಡವರ ಕಡೆಯಿಂದ ಬಂದ ಎಲ್ಲಾ ಮಹಾನ್ ವೀರರನ್ನು ಉಲ್ಲೇಖಿಸ್ತಾನೆ. ತನ್ನ ಕಡೆಯಿಂದ ಮಹಾನ್ ವೀರರ ಹೆಸರನ್ನು ಹೇಳುವಾಗ ಅವನು ಮೊದಲು ಹಿರಿಯನಾದ ಭೀಷ್ಮಗಿಂತ ಮುಂಚೆಯೇ ದ್ರೋಣಾಚಾರ್ಯರ ಹೆಸರನ್ನು ಉಲ್ಲೇಖಿಸಿದನು. ಏಕೆಂದ್ರೆ ಕ್ಷತ್ರಿಯನ ಹೆಸರನ್ನು ಹೇಳುವ ಮೊದಲು ಬ್ರಾಹ್ಮಣನ ಹೆಸರನ್ನು ಉಲ್ಲೇಖಿಸುವುದು ಸ್ವೀಕಾರಾರ್ಹ ಶಿಷ್ಟಾಚಾರವಾಗಿದೆ ಅಂತ ಹೇಳಿ ಅವನು ಮೊದಲಿಗೆ ದ್ರೋಣಾಚಾರ್ಯರ ಹೆಸರನ್ನು ಹೇಳುವಂಥದ್ದು. ನಂತರ ಕೃಪಾಚಾರ್ಯ, ದ್ರೋಣಾಚಾರ್ಯರ ಸೋದರ ಮಾವ ಮತ್ತು ಅಶ್ವತ್ಥಾಮ, ದ್ರೋಣಾಚಾರ್ಯರ ಮಗ, ಅವರ ಹೆಸರನ್ನು ಮುಖ್ಯ ನಾಯಕರಾಗಿ ಉಲ್ಲೇಖಿಸ್ತಾರೆ. ಅವನು ಮಹಾರಥಿ ಅಲ್ಲದಿದ್ರೂ ವಿಕರ್ಣನ, ದುರ್ಯೋಧನನ ಕಿರಿಯ ಸಹೋದರ ಹೆಸರನ್ನು ಹೇಳಿದನು. ಅವನ ಪರವಾಗಿ ಹೋರಾಡಲು ಅವನನ್ನು ಪ್ರೇರೇಪಿಸುವ ಸಲುವಾಗಿ. ಯಾಕಂತ ಹೇಳಿದ್ರೆ ಈ ವಿಕರ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಅವನು ಕೌರವರನ್ನು ವಿರೋಧಿಸ್ತಾನೆ. ಹಾಗಾಗಿ ಇಲ್ಲಿ ದುರ್ಯೋಧನನಿಗೆ ಭಯ, ಎಲ್ಲಿ ಅವನು ಹೋಗಿ ಪಾಂಡವರ ಕಡೆ ಹೋಗಿ ಬರ್ತಾನೆ ಅಂತೇಳಿ. ಹಾಗಾಗಿ ಆ ಯುದ್ಧದಲ್ಲಿ ಅವರನ್ನೆಲ್ಲ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಅವರ ಹೆಸರನ್ನು ಕೂಡ ಹೇಳುವಂಥದ್ದು. ಅವನು ಹೇಳಿದನು, ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುವ ಅನೇಕ ವೀರರು ಇದ್ದಾರೆ. ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ. ಇದು ಅಪಶಕನ ಹೇಳುವಂಥದ್ದು. ದುರ್ಯೋಧನ ಏನ್ ಹೇಳ್ತಾನೆ ಇಲ್ಲಿ, ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು, ಇಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದಿರೋದೇ ಅವರ ಪ್ರಾಣವನ್ನು ಕೊಡ್ಲಿಕ್ಕೆ ಅಂತ ಹೇಳಿಬಿಟ್ಟ. ಅವರು ಸಿದ್ಧರಾಗಿದ್ದಾರೆ ಅಂತ ವೀರರಿದ್ದಾರೆ, ಅವರೆಲ್ಲರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ. ಇಲ್ಲಿ ದುರ್ಯೋಧನಲ್ಲಿ 6 ವಿಧದ ಒಂದು ಆಕ್ರಮಣಕಾರನಾಗಿದ್ದವನು. ಏನಂತ ಹೇಳಿದ್ರೆ ವಿಷ ಕೊಡುವವನು. ದುರ್ಯೋಧನನು ಭೀಮನಿಗೆ ವಿಷಪೂರಿತ ಪಾಯಸ ತಿನ್ನಿಸ್ತಾನೆ. ಬೆಂಕಿ ಹಚ್ಚುವನು,
ದುರ್ಯೋಧನನು ಪಾಂಡವರಿಗೆ 1,00,000 ಮನೆಯನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಿದನು ಮತ್ತು ಅವರನ್ನು ದಾಳಿ ಮಾಡಲು ಸಿದ್ಧರಾಗಿ ಮಲಗಿದ್ದಾಗ ಅದನ್ನು ಸುಟ್ಟು ಹಾಕಲು ಸಂಚು ರೂಪಿಸಿದನು. ಮಾರಕ ಆಯುಧಗಳಿಂದ ದಾಳಿ ಮಾಡುವವನು. ಶಕುನಿಯು ಪಗಡೆಯ ಆಟದಲ್ಲಿ ಮೋಸ ಮಾಡಿ ಅವರ ಸಂಪತ್ತನ್ನೆಲ್ಲ ದೋಚಿದರು. ಒಬ್ಬ ಕಳ್ಳ. ನಂತರ ಕೌರವರು ಪಾಂಡವರ ಭೂಮಿಯನ್ನು ಆಕ್ರಮಿಸಿಕೊಂಡರು. ಇನ್ನೊಬ್ಬರ ಭೂಮಿಯನ್ನು ಆಕ್ರಮಿಸಿಕೊಂಡವನು ಅಂದ್ರೆ ಅಂತಿಮವಾಗಿ ಅವರು ದ್ರೌಪದಿಯನ್ನು ಕದ್ದೊಯ್ದರು. ಒಮ್ಮೆ ದಾಳಗಳ ಆಟದ ಸಮಯದಲ್ಲಿ ಮತ್ತು ಒಮ್ಮೆ ಜಯದ್ರಥ ಅವಳನ್ನು ಅಪಹರಿಸಲು ಪ್ರಯತ್ನಿಸಿದಾಗ, ಅಂದ್ರೆ ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವುದು, ಒಂದು ವಿಷ ಕೊಡುವುದು, ಬೆಂಕಿ ಹಚ್ಚುವುದು, ಮಾರಕ ಆಯುಧಗಳಿಂದ ದಾಳಿ ಮಾಡುವುದು, ಒಬ್ಬ ಕಳ್ಳನಾಗಿರೋದು, ಇನ್ನೊಬ್ಬರ ಭೂಮಿಯನ್ನು ಆಕ್ರಮಿಸಿಕೊಳ್ಳುವಂಥದ್ದು, ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವುದು, ಇದೆಲ್ಲವೂ ಕೂಡ 6 ರೀತಿಯ ಆಕ್ರಮಣಕಾರ ಅಂತ ಹೇಳಿ ದುರ್ಯೋಧನನಲ್ಲಿ ಇದೆಲ್ಲವೂ ಕೂಡ ಇತ್ತು, ಎಲ್ಲಾ ಗುಣಗಳು ಇತ್ತು ಅಂತ ಹೇಳಲಾಗ್ತದೆ. ಈಗ ಯುದ್ಧವನ್ನು ಪ್ರಾರಂಭ ಮಾಡುವ ಮೊದಲು ಏನ್ ಮಾಡ್ತಾರೆ, ಅಲ್ಲಿ ಯುದ್ಧ ಘೋಷಣೆ ಆಗ್ಬೇಕು. ಹಾಗಾಗಿ ಇಲ್ಲಿ ಒಬ್ಬೊಬ್ಬರು ತಮ್ಮ ಶಂಖಗಳನ್ನು ಊದ್ತಾರೆ. ಅದನ್ನು ನೋಡೋಣ. ಮೊದಲಿಗೆ ಕೌರವರು. ಸಘೋಷೋದಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚುರುಚುರು ಮಾಡಿತು. ಆಕ್ಚುಲಿ ಮೊದಲು ಕೌರವರು ಶಂಖಗಳನ್ನು ಊದಿದಾಗ ಪಾಂಡವರಿಗೆ ಪಾಂಡವರಲ್ಲಿ ಯಾವ ಒಂದು ಬದಲಾವಣೆ ಆಗೋದಿಲ್ಲ. ಆದರೆ ಯಾವಾಗ ಪಾಂಡವರು ಶಂಖಗಳನ್ನು ಊದ್ತಾರೆ ಅವಾಗ ಏನಾಗ್ತದೆ, ಕೌರವರ ಹೃದಯಗಳು ಚೂರು ಚೂರು ಆಗ್ತದೆ ಆ ಒಂದು ಶಬ್ದವನ್ನು ಕೇಳಿದಾಗ. ಯಾಕಂತ ಹೇಳಿದ್ರೆ ಪಾಂಡವರು ಧರ್ಮದ ಕಡೆ ಇದ್ರು, ಆದ್ರೆ ಕೌರವರು ಅಧರ್ಮದ ಕಡೆ ಇದ್ರು. ಅಲ್ಲಿ ಶಂಖವನ್ನು ಊದಿದವರು ಯಾರು? ಭಗವಂತ ಮೊದಲಿಗೆ ಪಾಂಚಜನ್ಯ ಅಂತ ಶಂಖವನ್ನು ಊದುವಂಥದ್ದು, ನಂತರ ಅರ್ಜುನ ದೇವದತ್ತ ಅಂತ ಹೇಳುವಂತ ಶಂಖವನ್ನು ಊದುವಂಥದ್ದು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತ ಧನಂಜಯ ಅಂತ ಹೇಳಲಾಗಿದೆ. ಕೃಷ್ಣ ತನ್ನ ದಿವ್ಯವಾದ ಪಾಂಚಜನ್ಯ ಶಂಖವನ್ನು ಊದುವುದರಿಂದ, ಅರ್ಜುನ ದೇವದತ್ತ ಶಂಖವನ್ನು ಊದುವುದರಿಂದ ಏನಾಗುತ್ತೆ, ಆ ಒಂದು ದಿವ್ಯ ನಾದದಿಂದ ಕೌರವರಲ್ಲಿ ಒಂದು ಭಯದ ವಾತಾವರಣ ಉಂಟಾಗುತ್ತೆ. ಅದವರಿಗೆ ಪಾಂಡವರಿಗೆ ಏನಾಗುತ್ತೆ, ಅದು ಮಂಗಳಕರವಾಗಿತ್ತು. ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಪಾಂಡವರು ಯುದ್ಧವನ್ನು ಗೆದ್ರು ಅಂತ ಹೇಳಿ. ಪಾಂಡವರ ವಿಜಯದ ಚಿಹ್ನೆಗಳು ಯಾವುವು? ಇದನ್ನು ನೀವು ಚಾಟ್ ನಲ್ಲಿ ಇಡ್ಬೋದು. ಓಕೆ, ಆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಿರಿ. ಸೊ ನೀವು ಈ ಒಂದು ತರಗತಿಯನ್ನು ಅಟೆಂಡ್ ಮಾಡಿದಾಗ ನಿಮ್ಮ ಹೆಸರಲ್ಲೇ ಬನ್ನಿ, ಇಲ್ಲಾದ್ರೆ ನಿಮ್ಮನ್ನು ನಾವಿಲ್ಲಿ 1+ CPH 2381 ಈ ರೀತಿ ಕರಿಬೇಕಾಗ್ತದೆ. ಅದರ ಬದಲು ನಿಮ್ಮ ಹೆಸರಲ್ಲಿ ಬನ್ನಿ, ಯಾರು ಅಂತ ಗೊತ್ತಾಗುತ್ತೆ ನಮ್ಗೆ. ಸಿಂಹಾಸನದ ಮೋಹ, ಇದು ಆಗಿನ ಪ್ರಶ್ನೆಗೆ ಪ್ರವೀಣ ಅವರು ಉತ್ತರ ನೀಡಿರುವಂತದ್ದು. ಎಸ್, ಇವಾಗ ಚಂದ್ರ ಅವರು ನೀಡಿದ್ದಾರೆ ಹನುಮಾನ್ ಕೃಷ್ಣ. ಓಕೆ, ಕಪಿಧ್ವಜ, ವೆರಿ ಗುಡ್. ಯಾರು ಕಪಿಧ್ವಜ ಅಂತ ಹೇಳಿದೀರಾ? ರಾಧಿಕಾ ಅವರು, ಹೊನ್ನಯ್ಯ ಅವರು, ನಂತರ ವಿನೀತಾ ಅವರು ಕೂಡ ಕಪಿಧ್ವಜ ಹೇಳ್ತಾ ಇದ್ದಾರೆ. ಯಶಸ್ವಿನಿ ಅವರು ಕೃಷ್ಣ, ಮಂಜುಳಾ BH ಅವರು ಹನುಮಾನ್ ರಥದಲ್ಲಿ, ಅದೇ ಕಪಿಧ್ವಜನೇ. ಮತ್ತೆ ಸರಸ್ವತಿ ಅವರು ಧರ್ಮ, ಯಶಸ್ವಿನಿ ಅವರು ಘಟೋತ್ಕಜ, ಪಾರ್ಕರ್ ಅವರು ಹನುಮಾನ್ ಧ್ವಜ. ಎಲ್ಲರೂ ಒಂದನ್ನೇ ಹೇಳ್ತಾ ಇದ್ದೀರಲ್ಲ. ಧರ್ಮಚಕ್ರ, ಇನ್ನೂ 8 ಕಾರಣಗಳಿವೆ. ಕೃಷ್ಣನ್ ಇರೋದು ಪುಣ್ಯ ಪ್ಲೇಸ್ ಇರೋದು ಕಪಿಧ್ವಜ. ಓಕೆ, ಈಗ ಒಂದೊಂದಾಗಿ ನೋಡುವ. ಮೊದಲಿಗೆ ಧರ್ಮಕ್ಷೇತ್ರ. ಸೊ ಇಲ್ಲಿ ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಈ ಕುರುಕ್ಷೇತ್ರ ಹೇಳುವಂಥದ್ದು ಧರ್ಮಕ್ಷೇತ್ರ ಆಗಿರೋ ಕಾರಣ ಯಾರು ಧರ್ಮವನ್ನು ಪಾಲಿಸ್ತಾರೆ ಅವರಿಗೆ ಜಯ ಖಂಡಿತ. ದೈವಿಕ ರಥ, ಇದು ಹರೇ ಕೃಷ್ಣ, ಸಾರಿ, ಇದು ಅರ್ಜುನನಿಗೆ ಈ ರಥವು ಅಗ್ನಿದೇವ ಕೊಟ್ಟಿರುವಂತದ್ದು ಗಿಫ್ಟ್ ಆಗಿ. ಇದು ಕೂಡ ಗೆಲುವು ನಿಶ್ಚಿತ ಅಂತ ಸೂಚನೆ. ಕಪಿಧ್ವಜ ಇಲ್ಲಿ ಹನುಮಾನ್ ಹೇಗೆ ರಾಮಾಯಣದಲ್ಲಿ ಹನುಮಾನ್ ರಾಮಾಯಣದ ಹೀರೋ ಆಗಿರ್ತಾನೆ, ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ.
ಹನುಮಾನ್ ಎಲ್ಲಿರ್ತಾನೋ ಅಲ್ಲಿ ವಿಜಯ ಖಂಡಿತ. ಇಲ್ಲಿ ಈ ಒಂದು ಕಪಿ ಧ್ವಜ ಅಂತ ಹೇಳಿದ್ರೆ ಇಲ್ಲಿ ಹನುಮಾನು ಈ ಒಂದು ಧ್ವಜದಲ್ಲಿದ್ದು ಇವನು ಘೋಷಣೆಯನ್ನು ಮಾಡ್ತಾ ಇರ್ತಾನೆ. ನಂತರ ಶಂಖನಾದ, ಪಾಂಡವರ ಶಂಖನಾದವನ್ನು ಕೇಳಿ ಕೌರವರ ಹೃದಯ ಚೂರು ಚೂರು ಆಗ್ತದೆ. ಇದು ಕೂಡ ವಿಜಯದ ಸಂಕೇತ ಆಗಿರ್ತದೆ. ಗಾಂಡೀವ ಪಶುಪತಾಸ್ತ್ರ, ಗಾಂಡೀವ ಪಶುಪತಾಸ್ತ್ರ ಅರ್ಜುನ ಶಿವನನ್ನು ಹೋರಾಟದಲ್ಲಿ ಸೋಲಿಸಿ ಶಿವನನ್ನು ಮೆಚ್ಚಿಸಿ ಪಡೆಯುವಂಥದ್ದು ಪಶುಪತಾಸ್ತ್ರ. ತೆಕ್ತ ಜೀವಿತ, ಏನ್ ಹೇಳ್ತಾನೆ ದುರ್ಯೋಧನ, ನನಗಾಗಿ ಪ್ರಾಣ ಕೊಡ್ಲಿಕ್ಕೆ ಬಂದಿದ್ದಾರೆ, ಅಂದ್ರೆ ಇವರೆಲ್ಲರೂ ಸಾಯ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಏನಾಗುತ್ತೆ ಇಲ್ಲಿ, ಅದು ವಿಜಯದ ಸಂಕೇತ ಆಗಿರ್ತದೆ. ಯಾರಿಗೆ? ಪಾಂಡವರಿಗೆ ಅದು ಮಂಗಳಕರವಾಗಿರುತ್ತದೆ. ನೆಕ್ಸ್ಟ್ ಮೋಕ್ಷದ ಏಕಾದಶಿ, ಯುದ್ಧ ನಡೆಯುವಂಥದ್ದು ಮೋಕ್ಷದ ಏಕಾದಶಿ ಅಂದು, ಅಂದ್ರೆ ಏಕಾದಶಿ ಅನ್ನುವಂಥದ್ದು ತುಂಬಾನೇ ಮಂಗಳಕರವಾಗಿರುವಂಥದ್ದು. ಆ ಒಂದು ದಿನ ಯಾರು ಭಗವಂತನ ಸಂದೇಶವನ್ನು ಆದೇಶವನ್ನು ಪಾಲಿಸ್ತಾರೆ ಆ ದಿನ ಅವರಿಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಇದ್ದೇ ಇದ್ದಾಳೆ, ಸೊ ಅಲ್ಲಿ ವಿಜಯ ಖಂಡಿತ. ಋಷಿಕೇಶ ಅಂತ ಹೇಳಿದ್ರೆ ಇದು ಋಷಿಕೇಶ ಅಂತ ಹೇಳಿದ್ರೆ ಋಷಿಕ, ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣ. ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಕೃಷ್ಣ. ಸೊ ಇಲ್ಲಿ ನೇರವಾಗಿ ಅರ್ಜುನನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿದ್ರೆ ನೇರವಾಗಿ ಅವನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ ಭಗವಂತ. ಸೊ ಕೃಷ್ಣ ನೇರವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು. ಸೊ ಈ ಎಲ್ಲಾ ಕಾರಣಗಳಿಂದ ಪಾಂಡವರು ಯುದ್ಧದಲ್ಲಿ ಗೆಲ್ಲುವುದು ನಿಶ್ಚಯವಾಗಿತ್ತು ಎಂದು ನಾವು ತಿಳಿಬಹುದು. ಬಹಳ ಮುಖ್ಯವಾಗಿರ್ತದೆ ಇದನ್ನು ತಿಳಿದುಕೊಳ್ಳುವಂಥದ್ದು. ನೀವೆಲ್ಲರೂ ಕೂಡ ಉತ್ತರವನ್ನು ನೀಡಿದ್ದೀರಾ, ಧನ್ಯವಾದಗಳು. ಈಗ ಏನಾಯ್ತು, ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಯಾರಿಗೆ? ಕೃಷ್ಣನಿಗೆ. ಅರ್ಜುನನಿಗೆ ಸಾರಥಿ ಆಗ್ತಾನೆ ಕೃಷ್ಣ. ಯಾಕೆಂದ್ರೆ ಭಗವಂತ ತನ್ನ ಭಕ್ತನ ಸೇವೆ ಮಾಡ್ಲಿಕ್ಕೆ ಕೂಡ ಹಿಂಜರಿಯುವುದಿಲ್ಲ. ಅಷ್ಟೊಂದು ನಮ್ರತೆ ಭಗವಂತನಲ್ಲಿ. ಭಗವಂತನ ಸೇವೆ ಮಾಡುವಂಥದ್ದು, ಭಗವಂತ ಭಕ್ತನ ಸೇವೆ ಮಾಡುವಂಥದ್ದು. ಹಾಗೆ ಅರ್ಜುನನಿಗೆ ಸಾರಥಿ ಆಗ್ತಾನೆ. ಸೊ ಸಾರಥಿ ಆಗಿರ್ತಾನೆ ಕೃಷ್ಣ. ಇಲ್ಲಿ ಅರ್ಜುನ ಹೇಳುವಂಥದ್ದು, ಕೃಷ್ಣ ಈ ಒಂದು ರಥವನ್ನು ತೆಗೆದುಕೊಂಡೋಗಿ ಎರಡು ಸೇನೆಗಳ ಮಧ್ಯೆ ನಿಲ್ಲಿಸು, ನನಗೆ ಯಾರೆಲ್ಲ ಬಂದಿದ್ದಾರೆ ನೋಡ್ಬೇಕು. ಹಾಗೆ ನೋಡಿದಾಗ ಏನಾಗ್ತದೆ, ಅವನಿಗೆ ಆ ಒಂದು ಸ್ವಜನ ಮೋಹ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಂದವರು ಯಾರು ಶತ್ರುಗಳಲ್ಲ, ಅವನ ಬಂಧು ಬಳಗದವರೇ ಬಂದಿದ್ದಾರೆ. ಅಷ್ಟು ಹುಮ್ಮಸ್ಸಿನಿಂದ ಯುದ್ಧ ಮಾಡ್ಬೇಕು ಅಂತೇಳಿ ಅವರನ್ನು ನೋಡಿ ಬಹಳ ಬೇಸರ ಆಗುತ್ತೆ ಅವನಿಗೆ. ಸ್ವಜನ ಮೋಹ ಅಂದ್ರೆ ಸಹಾನುಭೂತಿ ಉಂಟಾಗುತ್ತೆ, ಅನುಕಂಪ ಉಂಟಾಗುತ್ತೆ. ಇವರನ್ನೆಲ್ಲ ಸಾಯಿಸ್ಬೇಕಲ್ಲ ನಾನು ಅಂತೇಳಿ. ಯಾಕಂತ ಹೇಳಿದ್ರೆ ಭಕ್ತರ ಹೃದಯ ಯಾವಾಗ್ಲೂ ಮೃದುವಾಗಿರ್ತದೆ. ಭಕ್ತರು ಹೇಗೆ ಅಂತ ಹೇಳಿದ್ರೆ ಪರ ದುಃಖ ದುಃಖಿ. ಅವರಿಗೆ ಬೇರೆಯವರ ದುಃಖವನ್ನು ನೋಡಿ ಏನಾಗ್ತದೆ, ಅವರಿಗೆ ದುಃಖ ಉಂಟಾಗ್ತದೆ. ಇಲ್ಲಿ ಅರ್ಜುನ ಆ ಒಂದು ಮೃದು ಹೃದಯ ಕರುಣಾಮಯಿ ಸ್ವಭಾವದಿಂದಾಗಿ ಅರ್ಜುನನ ಅಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ದೇಹದಲ್ಲಿ ಅಂತ ಹೇಳಿದ್ರೆ, ಅಂಗಗಳು ನಡುಗುವುದು, ಬಾಯಿ ಒಣಗುವುದು, ಇಡೀ ಶರೀರವು ಕಂಪಿಸ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ, ಚರ್ಮವು ಉರಿಯುತ್ತಿದೆ, ನಿಲ್ಲುವುದಕ್ಕೂ ನನಗೆ ಆಗ್ತಾ ಇಲ್ಲ, ಮನಸ್ಸು ಸುತ್ತುತ್ತಿದೆ. ರೀತಿ ಅವನಿಗೆ ಮನಸ್ಸು ಅವನ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ. ಇಲ್ಲಿ 5 ಕಾರಣಗಳನ್ನು ಕೊಡ್ತಾನೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಯಾವುದೆಲ್ಲ ಅಂತ ಹೇಳಿದ್ರೆ ಸಹಾನುಭೂತಿ, ಇದನ್ನು ನೀವು 28ನೇ ಶ್ಲೋಕದಲ್ಲಿ ನೋಡ್ಬೋದು. ನಂತರ ಸಂತೋಷವಿಲ್ಲ 31ನೇ ಶ್ಲೋಕದಲ್ಲಿ ನೋಡ್ಬೋದು. ಪಾಪ ಬರುತ್ತೆ 36ನೇ ಶ್ಲೋಕ. ಕುಟುಂಬ ಸಂಪ್ರದಾಯಗಳು ನಾಶ ಆಗುತ್ತೆ 43ನೇ ಶ್ಲೋಕದಲ್ಲಿ. ನಿರ್ಣಯವಿಲ್ಲ, ಇದು 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ನೋಡ್ಬೋದು. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತೆ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಇಲ್ಲಿ ಮೊದಲನೇ ಕಾರಣವನ್ನು ಕೊಡ್ತಾ ಇದ್ದಾನೆ ಅರ್ಜುನ. ಏನಂತೇಳಿ? ಅನುಕಂಪ, ಕಂಪ್ಯಾಷನ್. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ
ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಯುದ್ಧಾಭಿಲೇಷದಿಂದ ಬಂದಿದ್ದಾರೆ. ಇವರನ್ನೆಲ್ಲ ನೋಡ್ಬಿಟ್ಟು ಏನಾಗ್ತಾ ಇದೆ, ನನಗೆ ಬಹಳ ದುಃಖ ಆಗ್ತಾ ಇದೆ. ಒಂದು ಕರುಣಾಭರಿತ ಒಂದು ಭಾವ ಉಂಟಾಗ್ತಿದೆ. ಇವರನ್ನು ನಾನು ಹೇಗೆ ಕೊಲ್ಲಿ? ಇವರೆಲ್ಲ ನನ್ನ ಬಂಧು ಬಾಂಧವರು, ಸ್ನೇಹಿತರು, ಸಂಬಂಧಿಕರು, ಹಿತೈಷಿಗಳು. ಕೃಷ್ಣ, ನಾನ್ ಯಾಕೆ ಇವ್ರನ್ನೆಲ್ಲ ಕೊಲ್ಬೇಕು? ನನಗಿಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಅಂತ ಅರ್ಜುನನ ಒಂದು ಮೃದು ಹೃದಯ ತೋರಿಸ್ತದೆ. ಭಕ್ತರ ಹೃದಯ ಯಾವಾಗ್ಲೂ ಮೃದುವಾಗಿರ್ತದೆ ಅಂತ ಹೇಳಲಾಗ್ತದೆ. ನ ಚಾಶ್ರೇಯಾನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಇಲ್ಲಿ ಅರ್ಜುನ ಹೇಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಹೋಗ್ತಾನೆ ಅದೇ ರೀತಿಯಾಗಿ ಬಂದಿರ್ತಾನೆ. ಆದ್ರೆ ಅವನಿಗೆ ಅಲ್ಲಿ ಆ ಒಂದು ಕುರುಕ್ಷೇತ್ರದಲ್ಲಿ ನೋಡಿದಾಗ ಏನಾಗ್ತದೆ, ಅವನಿಗೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಕೂಡ ಆ ಬಂಧು ಬಳಗದವರೇ ಆಗಿರ್ತಾರೆ. ಇವರನ್ನೆಲ್ಲ ಸಾಯಿಸಿದ್ರೆ ಏನಾಗ್ತದೆ? ಆ ರಾಜ್ಯವು ಸಿಕ್ಕಿದ್ರು ಕೂಡ ನನ್ನ ಸಂತೋಷವನ್ನು ಯಾರ ಜೊತೆ ಹಂಚಿಕೊಳ್ಳಿ? ಎರಡನೇ ಕಾರಣ ಕೊಡುವಂಥದ್ದು ಸಂತೋಷವಿಲ್ಲ. ಯಾರಾದ್ರೂ ಈಗ ನಮಗೆ ನಾವೊಂದು ಹೊಸ ಮನೆ ಕಟ್ಟಿಸಿದಾಗ ಎಲ್ಲ ಬಂಧು ಬಳಗದವರು ಬರ್ಬೇಕು, ನಾವು ಅವರಿಗೆ ಅಂದ್ರೆ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದು. ಆದ್ರೆ ಇಲ್ಲಿ ಯಾರು ಇಲ್ಲದಿರುವಾಗ ನಾನು ಯಾರ ಜೊತೆ ಸಂತೋಷವನ್ನು ಹಂಚಿಕೊಳ್ಳಿ ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗ್ಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಇನ್ನು ಮೂರನೆಯ ಕಾರಣ ಕೊಡುವಂಥದ್ದು ಪಾಪ ಘಟಿಸುತ್ತೆ. ಪಾಪಮೇವಾಶ್ರಯೇ ಸ್ಮಾನ್ ಮಾನ್ ಆತತಾಯಿನಃ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಾ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯಾದ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಸೊ ಈಗ ಗೊತ್ತಾಯ್ತು. ಆತತಾಯಿನಃ ಅಂತ ಹೇಳಿದ್ರೆ ಆಕ್ರಮಣಕಾರ. ಈಗ ದುರ್ಯೋಧನ ಏನು, ಅವನಲ್ಲಿ 6 ಆ ಒಂದು ಗುಣಗಳಿದ್ದು, ವಿಷ ಹಾಕುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಈ ರೀತಿಯಾಗಿ ಎಲ್ಲವೂ ಅವನು ಮಾಡಿದ್ದಾನೆ. ಅಂತವರನ್ನು ಕೊಂದ್ರೆ ಏನಾಗ್ತದೆ? ಪಾಪವೇ ಬರುತ್ತೆ ನಮಗೆ. ಅವರನ್ನು ಕೊಲ್ಲುವುದು ಸರಿಯಲ್ಲ. ಸೊ ನಾವು ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡಿತೇವೆ? ಹೇಗೆ ಸುಖವಾಗಿರಲು ಸಾಧ್ಯ? ಅವರು ಪಾಪ ಮಾಡಿದ್ದಾರೆ, ಸೊ ನಾವು ಅದನ್ನೇ ಮಾಡಿದ್ರೆ ಏನು ಅದರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ ಇಲ್ಲಿ ಅರ್ಜುನನ ಪ್ರಶ್ನೆ ಆಗಿರ್ತದೆ. 4ನೇ ಕಾರಣ ಕೊಡುವಂಥದ್ದು ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ ಅಂತ ಹೇಳಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣ ಮಧರ್ಮೋ ಅವಿಭತ್ಯುತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಸೊ ಅಲ್ಲಿ ಎಲ್ಲರೂ ಯಾರೆಲ್ಲ ಬಂದಿದ್ದಾರೆ ಸೈನಿಕರು, ಅವರೆಲ್ಲ ಸತ್ತು ಹೋದ್ರೆ ಏನಾಗ್ತದೆ? ಅಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಅನಾಥರಾಗ್ತಾರೆ. ಅವ್ರಿಗೆ ಯಾರು ಒಂದು ಸರಿಯಾದ ಮಾರ್ಗದಲ್ಲಿ ನಡೆಯಲು ಏನ್ ಹೇಳ್ತಾರೆ, ಗೈಡ್ ಮಾಡೋರು ಇರೋದಿಲ್ಲ. ಅವಾಗ ಏನಾಗ್ತದೆ? ಅಲ್ಲಿ ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ. ಇನ್ನು 5ನೇ ಕಾರಣ ಕೊಡುವಂಥದ್ದು, ನಾನು ಏನ್ ನಿರ್ಧಾರ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಿರ್ಣಯ. ನ ಚೈತದ್ವಿದ್ಮೌ ಕತರನ್ನೊಗರಿಯೋ ಯದ್ವಾ ಜಯೇಮ ಯದಿ ವಾನೋ ಜಯೇಯುಃ ಯಾನೇವಾ ಹತ್ವಾ ನ ಜಿಜೀವಿಷಾಮ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಈಗ ಅವರನ್ನು ಸೋಲಿಸೋದು ಅಥವಾ ಅವರಿಂದ ಸೋಲುವುದು,
ಯಾವ್ದು ಉತ್ತಮ ಇದ್ರಲ್ಲಿ? ಇಲ್ಲಿ ಅವನಿಗೆ ಡಿಸಿಷನ್ ತಗೊಳಕ್ ಗೊತ್ತಾಗ್ತಾ ಇಲ್ಲ ಈಗ. ಅನಿರ್ಣಯ. ಏನ್ ಮಾಡ್ಬೇಕು ನಾನೀಗ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾನೆ. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದ್ರೆ ನಮಗೆ ಜೀವಿಸಬೇಕೆಂಬ ಆಸೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬಂಧು ಬಳಗದವರು ದಡಪ್ಪನ ಮಕ್ಕಳಾಗಿರ್ತಾರೆ. ಅವರನ್ನೆಲ್ಲ ಸಾಯಿಸ್ಬಿಟ್ಟು ಹೇಗೆ ಜೀವಿಸೋದು ಅಂತ ಹೇಳಿ ಇಲ್ಲಿ ಇವನಿಗೆ ಸ್ವಜನ ಮೋಹ ಉಂಟಾಗ್ತಾ ಇದೆ. ಆದ್ರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಅವರಿಗೆ ಅದು ಯಾವ ರೀತಿ ಅನಿಸ್ತಾ ಇಲ್ಲ. ಅವರು ಅದೆಲ್ಲ ಒಂದು ಉತ್ಸಾಹದಿಂದ ಅವರು ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಆದ್ರೂ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಇಲ್ಲಿ 5 ಕಾರಣಗಳನ್ನು ಅರ್ಜುನ ನೀಡಿದ್ದಾನೆ ಇವತ್ತಿನ ಅಧ್ಯಾಯದಲ್ಲಿ. ಸೊ ಕೃಷ್ಣನು ನಾಳಿನ ಅಧ್ಯಾಯದಿಂದ ಉತ್ತರವನ್ನು ನೀಡ್ತಾನೆ. ನಾಳೆ ಅಧ್ಯಾಯದಲ್ಲಿ ತುಂಬಾ ದೊಡ್ಡ ಅಧ್ಯಾಯ ಇರ್ತದೆ. ಅಲ್ಲಿ ನೀವು ಕೃಷ್ಣನು ಮಾತನಾಡ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಮಾತನಾಡೋದಿಲ್ಲ. ಸೊ ನೀವು ಯಾವುದಕ್ಕೆ ಸಂಬಂಧಿಸಿರ್ಬೋದು? ಸಹಾನುಭೂತಿ, ಸಂತೋಷವಿಲ್ಲ, ಪಾಪ ಚಟುವಟಿಕೆಗಳ ಭಯ, ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ, ನಿರ್ಣಯವಿಲ್ಲ. ಅದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ನೀವು ಯಾವುದಕ್ಕೆ ಸಂಬಂಧಿಸಿರ್ಬೋದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಓಕೆ, ಈ ಯಾವುದಕ್ಕೆ ಸಂಬಂಧಿಸಿರ್ಬೋದು ಅನ್ನೋದಕ್ಕೆ ಉತ್ತರಗಳನ್ನು ನೀಡಿದ್ದಾರೆ. ಹೊನ್ನಯ್ಯ ಅವರು 4 ವಿಧಗಳು. ಪ್ರವೀಣ ಅವರು ಸಹಾನುಭೂತಿ, ನಂತರ ಜಯಶ್ರೀ ಅವರು ಸಂತೋಷವಿಲ್ಲ, ಸರಸ್ವತಿ ಅವರು ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ, ರಾಧಿಕಾ ಅವರು ಸಂತೋಷವಿಲ್ಲ, ಸಹಾನುಭೂತಿ. ಓಕೆ, ಶ್ರೀಲ ಪ್ರಭುಪಾದ್ ಕಿ ಜೈ.